ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭೆಯಲ್ಲಿ ಆಸೀನರಾಗಿರುವ ಬಂಧುಗಳೇ, ಮಾಧ್ಯಮದ ಗೆಳೆಯರೇ, ಧರ್ಮಸ್ಥಳ ಕ್ಷೇತ್ರದ ಚತುರ್ವಿಧ ದಾನಗಳಲ್ಲಿ ವಿದ್ಯಾದಾನ ಪರಂಪರೆಗೆ ಆಧುನಿಕ ಸ್ಪರ್ಶ ನೀಡುವ ಪೂಜ್ಯ ಕಾವಂದರ ಅದ್ಭುತ ಆಲೋಚನೆಗಳಿಗೆ ಭವ್ಯ ಆಕಾರ ನೀಡಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇದರ ಸ್ಥಾಪಕ ಪ್ರಾಂಶುಪಾಲರಾಗಿ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳಾಗಿ ಬಳಿಕ ಉಪಾಧ್ಯಕ್ಷರಾಗಿದ್ದು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಿನ ದೀವಿಗೆ ಬೆಳಗಿದ ಧೀಮಂತ ವ್ಯಕ್ತಿತ್ವದ ದಕ್ಷ ಆಡಳಿತಗಾರರು, ಅಪೂರ್ವ ಸಂಘಟಕರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರೂ ಆಗಿದ್ದಂತಹ ಶಿಕ್ಷಣ ತಜ್ಞ ಹಿರಿಯ ಚೇತನ ಪ್ರೊಫೆಸರ್ S. ಪ್ರಭಾಕರ್ ಸರ್ ಅವರು ನಮ್ಮೆಲ್ಲರನ್ನು ಅಗಲಿ ಜಿನಪಾದ ಸೇರಿರುವ ಈ ಸಂದರ್ಭದಲ್ಲಿ ಶ್ರದ್ಧಾಗೌರವಗಳಿಂದ ಅವರಿಗೆ ನುಡಿನಮನ ಸಲ್ಲಿಸುವ ಭಾವನಾತ್ಮಕ ಕ್ಷಣದಲ್ಲಿ ಇಂದು ನಾವೆಲ್ಲರೂ ಈ ಸಿದ್ಧವನ ಗುರುಕುಲದಲ್ಲಿ ಜೊತೆಯಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಪೂಜ್ಯ ಪ್ರಭಾಕರ್ ಸರ್ ಅವರಿಗೆ ನುಡಿ ನಮನ ಸಲ್ಲಿಸಿ ಸಂದೇಶ ನೀಡಲಿರುವ ಪೂಜ್ಯ ಕಾವಂದರನ್ನು ಎಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಸ್ವಾಗತಿಸುತ್ತಿದ್ದೇನೆ. ಸಭೆಯಲ್ಲಿ ನಮ್ಮೊಡನೆ ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರು, ಹಾಗೆಯೇ SDM ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಡಿ ಸುರೇಂದ್ರ ಕುಮಾರ್ ಸರ್ ಅವರು ಉಪಸ್ಥಿತರಿದ್ದಾರೆ. ಎಲ್ಲರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ವಿಧಾನ ಪರಿಷತ್ ಶಾಸಕರಾದ ಮಾನ್ಯ ಶ್ರೀ ಕೆ ಪ್ರತಾಪ್ ಸಿಂಹನಾಯಕ್, ಮೆಸ್ಕಾಂ ಮಂಗಳೂರು ಇದರ ಅಧ್ಯಕ್ಷರಾದಂಥ ಶ್ರೀ ಕೆ ಹರೀಶ್ ಕುಮಾರ್ ಸರ್ ಅವರು, ಪ್ರೊಫೆಸರ್ ಪ್ರಭಾಕರ್ ಸರ್ ಅವರ ಮಗಳು ಶ್ರೀಮತಿ ಶರ್ಮಿಳಾ ಮತ್ತು ಅಳಿಯ ಡಾಕ್ಟರ್ ನರೇಂದ್ರ ಅಳದಂಗಡಿ ಹಾಗೂ ಮೊಮ್ಮಕ್ಕಳು, SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು, ಈ ಕಾರ್ಯಕ್ರಮದ ಆಯೋಜನೆಗೆ ಮಾರ್ಗದರ್ಶನ ಮಾಡಿರುವಂಥ ಡಾಕ್ಟರ್ ಸತೀಶ್ ಚಂದ್ರ S. ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರ್ವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪೂಜ್ಯರಾದ ಪ್ರಭಾಕರ್ ಸರ್ ಅವರ ಶಿಷ್ಯರು, ಅಭಿಮಾನಿಗಳು, ಆತ್ಮೀಯರು, SDM ಶಿಕ್ಷಣ ಸಂಸ್ಥೆಗಳು ಹಾಗೂ ಇತರ ಸಂಸ್ಥೆಗಳ ಮುಖ್ಯಸ್ಥರು, ಹಿರಿಯರು, ನಿವೃತ್ತ ಪ್ರಾಧ್ಯಾಪಕರು ಎಲ್ಲರೂ ಈ ಸಭೆಯಲ್ಲಿ ಶ್ರದ್ಧೆಯಿಂದ ಭಾಗವಹಿಸಿದ್ದೀರಿ. ತಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನು ಬಯಸುತ್ತೇನೆ. ಮಾಧ್ಯಮದ ಬಂಧುಗಳು ಬಂದಿದ್ದೀರಿ, ತಮ್ಮನ್ನು ಕೂಡ ಗುರುತಿಸ್ತಾ ತಮಗೂ ಸ್ವಾಗತವನ್ನು ಬಯಸುತ್ತೇನೆ. ಪೂಜ್ಯ ಕಾವಂದರು ನಾಡಿನೆಲ್ಲೆಡೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿ ಗುಣಮಟ್ಟದ ಶಿಕ್ಷಣ ನೀಡುವಂತೆ, ಈ ಮೂಲಕ SDM ಶಿಕ್ಷಣ ಸಂಸ್ಥೆಗಳು ರಾಷ್ಟ್ರ ಮಟ್ಟದಲ್ಲಿ ಮನ್ನಣೆ ಗಳಿಸುವಂತೆ ಮಾಡುವಲ್ಲಿ ಕಾವಂದರಿಗೆ ವಿಶೇಷ ಸಹಕಾರ ನೀಡಿದವರು, ಶಕ್ತಿಯಾಗಿ ನಿಂತವರು ಪ್ರೊಫೆಸರ್ S. ಪ್ರಭಾಕರ್ ಸರ್ ಅವರು. ಅವರ ಈ ಗುರುತರ ಕೊಡುಗೆಯನ್ನು ಯಾವತ್ತೂ ನೆನಪಿಸಿಕೊಳ್ಳುವ ಪೂಜ್ಯ ಕಾವಂದರು ಇದೀಗ ಪ್ರಭಾಕರ್ ಸರ್ ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ಭಗವಂತನಲ್ಲಿ ಪ್ರಾರ್ಥಿಸಬೇಕಾಗಿ ಭಿನ್ನವಿಸಿಕೊಳ್ಳುತ್ತಿದ್ದೇನೆ. ಕಾರ್ಯದರ್ಶಿಗಳಾದಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ, ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯ ಕಾವಂದರು ಇದೀಗ ನುಡಿ ನಮನ ಸಲ್ಲಿಸಿ ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ನೀಡಬೇಕಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ, ವೀರ್ಯ ಜನಾರ್ದನ ಸ್ವಾಮಿಯನ್ನು ಕೂಡ ಪ್ರಾರ್ಥಿಸಿ, ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯವರಾಗಿ, ನಮ್ಮ ಕಾಲೇಜಿನ ಪ್ರಥಮ ಪ್ರಾಂಶುಪಾಲರಾಗಿ ಸೇವೆ ಮಾಡಿದಂಥ ಪ್ರೊಫೆಸರ್ ಪ್ರಭಾಕರ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮಗಳು ಮತ್ತು ಅಳಿಯಂದಿರು ಮತ್ತು ಮಕ್ಕಳಲ್ಲಿ ಬಂದರೆ ಅವರೆಲ್ಲರೂ ಕೂಡ ಗುರುತಿಸಿಕೊಂಡು ಇವತ್ತು ನನಗೆ ಭಾಳ ನೆನಪು ಬರ್ತಾ ಇದೆ. ಪ್ರೊಫೆಸರ್ ಪ್ರಭಾಕರ್ ಅವರು ಮೊದಲು ಬೆಂಗಳೂರಿನಲ್ಲಿ ನಮ್ಮ ಜೊತೆಗೆ ಇದ್ದರು. ಬೆಂಗಳೂರಿನಲ್ಲಿ ನಾವು ಇದ್ದಾಗ ಅವರು ಮಾರನೀಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಇದ್ದು. ಆಮೇಲೆ ಅವರು ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಗಿದ್ರು, ಮಂಡ್ಯಕ್ಕೆ ಹೋಗಿದ್ದರು. ಮುಂದೆ ನಮ್ಮ ತಂದೆಯವರು ಇದ್ದಕ್ಕಿದ್ದಂತೆ ಒಂದು ದಿವಸ ಕಾಲೇಜು ಪ್ರಾರಂಭಿಸಬೇಕು ಅಂತ ತೀರ್ಮಾನ ಕೈಗೊಂಡು
ಪ್ರೊಫೆಸರ್ ಪ್ರಭಾಕರನ್ನು ಕೇಳಿಕೊಂಡು ನೀನು ಬರಲೇಬೇಕು ಅಂತ. ಅವರಿಗೆ ಬಹಳ ಆತ್ಮೀಯತೆ ಇತ್ತು. ಆತ್ಮೀಯತೆ ಇದ್ದರಿಂದ ಅವರು ಆಜ್ಞೆ ಮಾಡಿದರು, ನೀವು ಬರ್ತೀವಿ ಇಲ್ಲೋ ಅಂತ ಕೇಳಲಿಕ್ಕೆ ಹೋಗಲಿಲ್ಲ, ಬರಲೇಬೇಕು, ಬಂದು ಇಲ್ಲಿ ಪ್ರಾಂಶುಪಾಲ ಆಗಬೇಕು ಅಂತ ಹೇಳಿದ ತಕ್ಷಣ ಅವರು ತಮ್ಮ ಸರ್ಕಾರಿ ಹುದ್ದೆಯನ್ನು ಬಿಟ್ಟು ನೇರವಾಗಿ ಉಜಿರೆಗೆ ಬಂದು ಪ್ರಾಂಶುಪಾಲರಾಗಿ ಅವರು ತೆಗೆದುಕೊಂಡರು. ಪ್ರಥಮ ಕಾಲೇಜು ಪ್ರಾರಂಭ ಆಗುವಾಗ ಇದೇ ಸಿದ್ಧವನದಲ್ಲಿ ಕ್ಲಾಸ್ ರೂಮ್ಗಳಿತ್ತು ಮತ್ತು ಇಲ್ಲಿ ಪ್ರಾರಂಭ ಆದ ಅನೇಕ ಸಂಸ್ಥೆಗಳು. ಮೊದಲನೇ ಸಂಸ್ಥೆ ಅಂತಂದರೆ ನಮ್ಮ ಉಜಿರೆಯ ಕಾಲೇಜು. ಅಲ್ಲಿ ಬಂದಾಗ ಅವರು 65-66ರಲ್ಲಿ ಬಂದಿದ್ದರು. ಆಮೇಲೆ 68ರಲ್ಲಿ ನನಗೆ ಪಟ್ಟ ಆದಾಗ ಪ್ರೊಫೆಸರ್ ಪ್ರಭಾಕರ್ ಅವರು, ನಾನು ಅವರ ಮಾವ ಅಂತಲೇ ಕರೀತಾ ಇದ್ದೆ, ಅವರು ನನಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟರು. ಮತ್ತು ನಮ್ಮ ಕಾಲೇಜು ಪ್ರಾರಂಭ ಆಗುವಾಗ ಅವರ ಮೊದಲನೇ ಪ್ರಾಂಶುಪಾಲರಾಗಿ ಅವರು ಅಧಿಕಾರ ಸ್ವೀಕಾರ ಮಾಡಿದರು. ಮತ್ತು ಭಾಳ ಶಿಸ್ತಿಗೆ ಹೆಸರಾಗಿದ್ದದ್ದು ಅವರು ಕಾಲೇಜಿನ ಎಲ್ಲ ಬೆಳವಣಿಗೆಯನ್ನು ಕೂಡ ಕಂಡರು. ಒಂದು ಬಾರಿ ಕಾಲೇಜಿನಲ್ಲಿ ಭಾಳ ಹಳ್ಳಿಯ ಕಾಲೇಜಿದು, ಹಳ್ಳಿಯ ಕಾಲೇಜಿನಲ್ಲಿ ಕೆಲವಾರು ಸಮಸ್ಯೆಗಳಿರ್ತವೆ. ಅದರಲ್ಲಿ ಒಂದು ಬಾರಿ ಕೆಲವು ವಿದ್ಯಾರ್ಥಿಗಳು ಪ್ರತಿಭಟನೆ ಯಾವುದೋ ವಿಷಯಕ್ಕೆ, ನಮ್ಮ ಕಾಲೇಜಿಗೆ ಪಟ್ಟದ ವಿಷಯ, ಅವರ ಒಳಗೆ ಇರತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಪ್ರತಿಭಟನೆ ಮಾಡಿ ಗುಂಪುಗಟ್ಟೆ ಹೊಡೆದಾಟಕ್ಕೆ ತಯಾರಾಗಿದ್ದರು. ಇವರು ನೇರವಾಗಿ ಹೋಗಿ ಆ ಹೊಡೆದಾಟ ನಡೆದಿದ್ದ ಜಾಗಕ್ಕೆ ಹೋಗಿ ಮಧ್ಯಕ್ಕೆ ಹೋಗಿ ಅವರ ಕೈಯಲ್ಲಿದ್ದ ಚೂರನ್ನು ಎಳ್ಕೊಂಡು ನಾವು ಆಮೇಲೆ ಕೇಳಿದೆವ್ರಿಗೆ, ನೀವು ಯಾಕೆ ಹೋದ್ರಿ? ಅಂಥ ಸಂದರ್ಭದಲ್ಲಿ ಯಾರು ಹೋಗೋದಿಲ್ಲ, ಟೆನ್ಷನ್ ಇತ್ತು ಮತ್ತು ಚೂರಿ ಹಿಡ್ಕೊಂಡು ಹೋಗಿದ್ರು, ನೀವು ಹೋಗಿ ಕೈಯಿಂದ ಯಾಕೆ ಹೇಳ್ಕೊಂಡು? ಅವ್ರು ನನಗೆ ಗೊತ್ತೇ ಆಗಲಿಲ್ಲ ನಾನು ನಮ್ಮ ಹುಡುಗರು ಅನ್ನೋದು ಅಭಿಮಾನದಲ್ಲಿ ಹೋಗುತ್ತೆ ಅಂತ. ಆ ರೀತಿ ಮಕ್ಕಳನ್ನು ಪ್ರೀತಿಸಿದವರು, ವಿದ್ಯಾರ್ಥಿಗಳನ್ನು ಪ್ರೀತಿಸಿದವರು. ಇಲ್ಲಿ ಸೈಕಾಲಜಿ ಸೆಕ್ಷನ್ ಅಂತೇಳಿ ಪ್ರಥಮ ಸೈಕಾಲಜಿ ನಮ್ಮ ಕರ್ನಾಟಕದಲ್ಲೇ ಪ್ರಾರಂಭ ಆಗಿದ್ದು ಉಜಿರೆ ಕಾಲೇಜಿನಲ್ಲಿ. ಅದರಲ್ಲಿ ಅದರ ಸೈಕಾಲಜಿ ಡಿಪಾರ್ಟ್ಮೆಂಟಿನ ಎಲ್ಲ ಬೆಳವಣಿಗೆಗಳನ್ನು ಕೂಡ ಅವರೇ ಮಾಡಿ ಭಾಳ ವಿಶೇಷವಾದಂಥ ರೀತಿಯಲ್ಲಿ ಸೈಕಾಲಜಿ ಪ್ರಾರಂಭ ಆಯಿತು. ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಮತ್ತು ಅದರ ಜೊತೆಗೆ ಇದು ನಮ್ಮ ಸೈಕಾಲಜಿ ಇದೆಲ್ಲ ಪ್ರಾರಂಭ ಆಯಿತು. ಈಗ ಎಲ್ಲ ಜರ್ನಲಿಸ್ಟ್ ಯಾರ್ಯಾರು ಬೆಂಗಳೂರಲ್ಲಿ ನಮ್ಮ ಬೇರೆ ಬೇರೆ ವಿಭಾಗದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಕಾಲೇಜಿನಲ್ಲೇ ಓದಿದವರು. ಕಾಲೇಜಿನಲ್ಲೇ ಓದಿ ಮುಂದೆ ಅವರು ಅಲ್ಲಿ ಬೆಂಗಳೂರಿನಲ್ಲಿ ಹೋಗಿ ಅದು ಬೇರೆ ಯಾವುದೋ ಒಂದು ವಿಭಾಗದಲ್ಲಿ ಹೋಗಿ ಸೇರಿಸ್ಕೊಂಡವರು. ಹಾಗಾಗಿ ಅವರ ಈ ಧೈರ್ಯ ಮತ್ತು ಆತ್ಮವಿಶ್ವಾಸ ಇದೆಲ್ಲರನ್ನೂ ಕೂಡ ಒಂದು ರೀತಿಯ ಆಶ್ಚರ್ಯಕ್ಕೊಳಪಡಿಸ್ತಿತ್ತು. ಇಷ್ಟು ಆತ್ಮವಿಶ್ವಾಸದವರಲ್ಲಿ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸಿದ್ಧವನ ವಿದ್ಯಾರ್ಥಿಗಳು ಅನ್ನೋದ ಪ್ರೀತಿ ಅವರಲ್ಲಿದೆ. ಆಮೇಲೆ ರೋಡ್ ಸೆಟ್ ನಾವು ಪ್ರಾರಂಭಿಸಿದಾಗ ಇಲ್ಲಿ ಸಿದ್ಧವನದಲ್ಲಿ ರೋಡ್ ಸಿಟಿ ಪ್ರಾರಂಭ ಆಯಿತು. ಮತ್ತು ನಮ್ಮ ಬೇರೆ ಬೇರೆ ಕಾಲೇಜುಗಳು, ಆಯುರ್ವೇದ ಕಾಲೇಜು ಉಡುಪಿಯಲ್ಲಿ ನಾವು ಬೇರೆಯವರನ್ನು ತೆಗೆದುಕೊಂಡೆವು, ಬೈಂದೂರಿನ ಒಂದು ಶಾಲೆಯನ್ನು ತೆಗೆದುಕೊಂಡೆವು. ಅದೇ ರೀತಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸುವಾಗ ಮಾಮ ನೀವು ಏನು ಮಾಡೋಣ ಅಂತ, ಅವರು ಯಾವುದಕ್ಕೆ ಅಡ್ಡಿ ಬಂದವರಲ್ಲ, ಮಾಡೋಣ ಅಂತ ಹೇಳುವುದು ಬೇಡ ಅಂತ ಹೇಳಿದವರಲ್ಲ, ಎಲ್ಲದಕ್ಕೂ ಮಾಡೋಣ. ಇದು ಪ್ರಕೃತಿ ಚಿಕಿತ್ಸೆ ಕಾಲೇಜನ್ನು ಮಾಡುವಾಗಲೂ ಹಾಗೆ ಪ್ರಕೃತಿ ಕಾಲೇಜು ಪ್ರಥಮ, ಇಡೀ ವಿಶ್ವದಲ್ಲಿ ಪ್ರಥಮ ಕಾಲೇಜು. ಹೇಗೆ ಮಾಡೋದು ನಾವು ಮಾಡೋಣ ಅಂದೇಳಿ ಅವರು ಮತ್ತು ವಜ್ರಕುಮಾರ್ ನನಗೆ 2 ಕಣ್ಣಿದ್ದ ಹಾಗೆ, 2 ಕಣ್ಣುಗಳು ನನಗೆ ಭಾಳ ಒಳ್ಳೆಯ ಸೇವೆಯನ್ನು ಮಾಡಿದ್ದಾವೆ. ನಮ್ಮ ಧಾರವಾಡದಲ್ಲಿ ವಜ್ರಕುಮಾರ್, ಉಜಿರೆಯಲ್ಲಿ ಪ್ರೊಫೆಸರ್ ಪ್ರಭಾಕರ್ ಇಬ್ಬರೂ ಕೂಡ ನಾನೇನು ಹೇಳಿದ್ದು ಯೋಚನೆ ಮಾಡಿದರೂ ಕೂಡ ಅದಕ್ಕೆ ಬೇಡ ಅಂದವರಲ್ಲ, ಇಲ್ಲ ಅಂತ ಹೇಳಿದವರಲ್ಲ, ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಬೆಳೆಸಿ ಇವತ್ತು ಅಪಾರವಾದ ಕೀರ್ತಿ ನಮ್ಮ ಸಂಸ್ಥೆಗೆ ಬಂದಿದೆ. ಅದಕ್ಕೆ ಕಾರಣ ಅವರೇ ಅಂತ ಹೇಳ್ತಾ, ಅವರಿಗೆ ನಾನು ಏನು ನುಡಿ ನಮ್ಮನ್ನು ಸಲ್ಲಿಸೋದು, ಅವ್ರ ಜೊತೆಗೆ ಬೆಳೆದವರು. ಅವರ ಆಹಾರದಲ್ಲೆಲ್ಲ ಭಾಳ ಜಾಗ್ರತೆ ಮಾಡ್ತಾಯಿದ್ರು ಹಿಂದಿಂದಲೂ ಕೂಡ. ಬೆಂಗಳೂರಲ್ಲಿ ಮನೆಯಲ್ಲಿ ಗ್ರ್ಯಾಂಡ್ ರೋಡ್ನಲ್ಲಿದ್ದಾಗ ಕೂಡ ಭಾಳ ಆಹಾರದ ಬಗ್ಗೆ ಭಾಳ ಜಾಗ್ರತೆ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಭಾಳ ಎಚ್ಚರಿಕೆಯಿಂದ ಮುಂದುವರಿಯೋರು. ಇದೆಲ್ಲ ಮಾಡಿ ನಮ್ಮ ಸಂಸ್ಥೆಯನ್ನು ಬೆಳೆಸಿದರು. ನಮ್ಮ ಲಕ್ಷದೀಪೋತ್ಸವದಲ್ಲಿ ಕಳೆದ 50 ವರ್ಷದಲ್ಲಿ 68ನೇ ಇಸ್ವಿಯಿಂದ ಸುಮಾರು ಅವರು ಅನಾರೋಗ್ಯ ಆಗಿ ಮನೆಯಲ್ಲಿ ಕೂತ್ಕೊಳ್ಳೋವರೆಗೆ ಸುಮಾರು
ಈ ಸಾಧಾರಣ ನಮ್ಮ 2022ರವರೆಗೆ ಕೂಡ ಅವರೇ ಕಾರ್ಯದರ್ಶಿಯವರಾಗಿ ಎಲ್ಲ ನಮ್ಮ ಸಮ್ಮೇಳನಗಳನ್ನು ಕೂಡ ಅವರು ನಡೆಸಿದರು. ಧರ್ಮ ಸಮ್ಮೇಳನ, ಸಾಹಿತ್ಯ ಸಮ್ಮೇಳನ ಎರಡೂ ಕೂಡ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಪ್ರತಿಯೊಂದನ್ನು ಕೂಡ ಎಚ್ಚರಿಕೆಯಿಂದ ಮಾಡಿ ಆಯ್ಕೆ ಮಾಡಲಿ, ಈ ವ್ಯಕ್ತಿಗಳನ್ನ ಆಯ್ಕೆ ಮಾಡಲಿ ಮತ್ತು ಪ್ರತಿಯೊಂದರಲ್ಲೂ ಕೂಡ ಭಾಳ ಎಚ್ಚರಿಕೆಯಿಂದ ಮಾಡಿ ಅವರು ಭಾಳ ಒಳ್ಳೆಯ ರೀತಿಯಿಂದ ಮಾಡಿದರು. ಹಾಗೆ ಅವ್ರನ್ನೆಲ್ಲ ಸಮ್ಮೇಳನಗಳಲ್ಲಿ ಅವರು ಆಯ್ಕೆ ಮಾಡ್ತಾ ಇದ್ದಂಥ ವ್ಯಕ್ತಿಗಳು, ವಿಚಾರಗಳು ಇವೆಲ್ಲವುಗಳ ಭಾಳ ಯಶಸ್ವಿಯಾಗಿ ನಡೆದಿದ್ದಾರೆ. ಇಷ್ಟು ನಮ್ಮ ಎಲ್ಲ ಕುಟುಂಬದ ಪರವಾಗಿ ಅವರಿಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿರ್ತೇನೆ. ಮತ್ತು ಅವರಿಂದಾಗಿ ನಮ್ಮ ಸಂಸ್ಥೆಗಳು ಬೆಳೆಯಿತು ಅಂತ ಹೇಳ್ತಾ, ಅವರ ವಿದ್ಯಾರ್ಥಿಗಳು ಎಲ್ಲ ಕಡೆ ಹೋದರೂ ಕೂಡ ನಾವು ಪ್ರಭಾಕರ್ ಸರ್ ಅವರ ಶಿಷ್ಯರು ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ರೀತಿಯಲ್ಲಿ ಅವರ ವ್ಯಕ್ತಿತ್ವವನ್ನು ಬೆಳೆಸೋದು. ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ನಮ್ಮ ಎಲ್ಲ ಕುಟುಂಬದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಮತ್ತು ಅವರ ಮಾರ್ಗದರ್ಶನ ಯಾವತ್ತೂ ನಮಗಿದೆ. ಈಗ ಪ್ರೊಫೆಸರ್ ನಮ್ಮ ಸತೀಶ್ ಚಂದ್ರ ಕೂಡ ಅವರ ಗರಡಿಯಲ್ಲೇ ಪಳಗಿದ್ದವರು. ಹಾಗಾಗಿ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಯಶಸ್ವಿಯಾಗಲಿ ಅವರಿಂದ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತೇವೆ. ಅವರಿಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮೊಕ್ತೇಸರಾದಂಥ ಶ್ರೀ ಶರತ್ ಕೃಷ್ಣ ಪಡುವೇಟ್ನಾಯ ಸರ್ ಅವರು ವೇದಿಕೆಗೆ ಅವರನ್ನು ಆಹ್ವಾನಿಸುತ್ತಿದ್ದೇವೆ. ಅವರಿಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾವೆಲ್ಲರೂ ಎದ್ದು ನಿಂತು ಪ್ರೊಫೆಸರ್ ಪ್ರಭಾಕರ್ ಸರ್ ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲೆಂದು 1 ನಿಮಿಷ ಮೌನ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಅವರು ಪ್ರೊಫೆಸರ್ ಪ್ರಭಾಕರ್ ಸರ್ ಅವರ ಬಗೆಗೆ ತಮ್ಮ ಭಾವನೆಗಳನ್ನು, ಅಭಿಪ್ರಾಯಗಳನ್ನು ಬರೆದಿದ್ದು, ಈ ಬರಹವನ್ನು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಆಡಳಿತಾಂಗ ಕುಲಸಚಿವರಾದಂಥ ಡಾಕ್ಟರ್ ಎನ್ ಶ್ರೀಧರ ಭಟ್ ಅವರು ಇದೀಗ ವಾಚಿಸಲಿದ್ದಾರೆ. ಶ್ರೀಮತಿ ಸುಪ್ರಿಯಮ್ಮ ಅವರ ಬರಹ, ಅವರಿಗೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇರೋದರಿಂದ ಅದನ್ನು ಓದಲಿಕ್ಕಾಗೋದಿಲ್ಲ ಅಂತ ಅವರ ಪರವಾಗಿ ನಾನು ಓದ್ತಾ ಇದ್ದೇನೆ. ಪ್ರಭಾಕರ್ ಮಾಮ ಎಂದರೆ ನಮ್ಮ ಮನೆಯ ಹಿತೈಷಿಗಳು. ಮನೆಯಲ್ಲಿ ಯಾವುದೇ ಕೆಲಸ ಆಗಬೇಕಾದರೆ ಅವರೊಂದಿಗೆ ಸಮಾಲೋಚನೆ ಮಾಡುತ್ತಿದ್ದೆವು. ದೊಡ್ಡವರು ಕೂಡ ಯಾವುದೇ ಕೆಲಸ ಆಗಬೇಕಾದರೂ ಅವರನ್ನೇ ಕೇಳುತ್ತಿದ್ದರು. ನಮ್ಮ ಮದುವೆಯ ವಿಷಯ ಬಂದಾಗ ದೊಡ್ಡವರು ಮೈಸೂರಿನಲ್ಲಿ ಒಂದು ಹುಡುಗಿ ಇದೆ ಎಂದು ಹೇಳಿ ಅವರನ್ನು ರಾಯಭಾರಿಯಾಗಿ ಕಳಿಸಿ ಮಾತುಕತೆ ನಡೆಸಿ ಮದುವೆ ಮಾಡಿಸಿಕೊಟ್ಟಿದ್ದರು. ನಾನು ಅವರನ್ನು ಹೆಸರು ಹಿಡಿದು ಕೂಗ್ತಾ ಇದ್ದೆ. ಅವರೆಂದರೆ ನನಗೆ ತುಂಬ ಸಲುಗೆ. ಅವರನ್ನು ನಾನು ನನ್ನ ತಂದೆಯ ಥರ ನೋಡುತ್ತಿದ್ದೆ. ಅವರನ್ನು ತುಂಬ ತಮಾಷೆ ಕೂಡ ಮಾಡುತ್ತಿದ್ದೆ. ನಿನಗೆ ತಮಾಷೆ ಮಾಡಲು ಬೇರೆ ಯಾರೂ ಸಿಗಲಿಲ್ವಾ ಅಂತ ಅವರಿಗೆ ಕೆಲವೊಮ್ಮೆ ತುಂಬ ಕೋಪ ಬರುತ್ತಿತ್ತು. ಅವರು ತುಂಬ ಶಿಸ್ತಿನ ಮನುಷ್ಯ. ಇಲ್ಲಿ ಬಂದಾಗ ದೇವರ ದರ್ಶನ ಮಾಡದೆ ಎಳನೀರು ಸಮೇತ ಕುಡಿಯುತ್ತಿರಲಿಲ್ಲ. ಪ್ರತಿ ಸೋಮವಾರ ಶುಕ್ರವಾರ ಕ್ಷೇತ್ರಕ್ಕೆ ಬಂದು ದೂರದಲ್ಲಿ ಕಾರನ್ನು ನಿಲ್ಲಿಸಿ ದೇವರ ದರ್ಶನ ಮಾಡಿ ಹೋಗುತ್ತಿದ್ದರು. ವಾರದ ಈ 2 ದಿನಗಳಲ್ಲಿ ಅವರು ದೇವರ ದರ್ಶನ ಪಡೆಯುವುದನ್ನು ತಪ್ಪಿಸುತ್ತಿರಲಿಲ್ಲ. ಕೆಲವೊಮ್ಮೆ ಅವರು ಬಂದಾಗಲೇ ನಮಗೆ ಈ ದಿನ ಯಾವುದು ಎಂದು ತಿಳಿಯುತ್ತಿತ್ತು. ಕ್ಷೇತ್ರದ ಚರಿತ್ರೆಯ ವಿಷಯ ಬೇಕಾದಾಗ ಯಾವತ್ತೂ ಅವರಲ್ಲಿ ಕೇಳಿ ಅದನ್ನು ತಿಳಿದುಕೊಳ್ತಾ ಇದ್ದೆ. ಊಟದ ವಿಚಾರದಲ್ಲಿ ಅವರು ತುಂಬ ಶಿಸ್ತಿನಲ್ಲಿದ್ದರು. ಎಲ್ಲ ರೀತಿಯಿಂದಲೂ ಅವರ ಜೀವನ ಶಿಸ್ತಿನ ಜೀವನ. ಏನೇ ಆರೋಗ್ಯ ಸಮಸ್ಯೆ ಬಂದರೂ ಆಯುರ್ವೇದ ಔಷಧಿ ಬಿಟ್ಟು ಬೇರೆ ಯಾವುದೇ ಔಷಧಿ ತೆಗೆದುಕೊಳ್ಳುತ್ತಿರಲಿಲ್ಲ. ಅವರ ಜೀವನವೇ ನಮಗೆ ಮಾದರಿ. ಅವರ ನಿಧನದಿಂದ ದುಃಖ ಭರಿಸಲಾಗುತ್ತಿಲ್ಲ. ಅವರನ್ನು ಕಳಕೊಂಡು ನಮಗೆ ದೊಡ್ಡ ನಷ್ಟವಾಗಿದೆ. ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್. ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ಅವರ ಶಿಷ್ಯರು ಮತ್ತು ಅತ್ಯಂತ ಆತ್ಮೀಯರು ಹಾಗೂ ಅಭಿಮಾನಿಗಳು, ಪ್ರಸ್ತುತ ವಿಧಾನ ಪರಿಷತ್ತಿನ ಶಾಸಕರು ಆಗಿರುವಂತಹ
ಶ್ರೀ ಕೆ ಪ್ರತಾಪಸಿಂಹ ನಾಯಕ್ ಸರ್ ಅವರು ಇದೀಗ ಒಂದೆರಡು ನುಡಿಗಳನ್ನು ಆಡುವ ಮೂಲಕ ಗುರುಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗಿ ವಿನಂತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ವಂದಿಸ್ತಾ, ಇಲ್ಲಿ ನೆರೆದಿರುವ ಪ್ರೊಫೆಸರ್ ಎಸ್ ಪ್ರಭಾಕರ್ರವರು, ಅವರ ಶಿಷ್ಯವರ್ಗದವರು, ಅಭಿಮಾನಿಗಳು, ಅವರಿಂದ ಪ್ರಭಾವಿತರಾದಂತಹ, ಅವರಿಂದ ಉಪಕೃತರಾದಂತಹ, ನಮ್ಮ ಜೀವನದ ಮೇಲೆ ಒಂದಲ್ಲ ಒಂದು ರೀತಿಯ ಪ್ರಭಾವವನ್ನು ಬೀರಿದಂತಹ ತುಂಬ ಭಾವನೆಗಳು ನಮ್ಮೆಲ್ಲರ ಮನಸ್ಸಿನಲ್ಲಿ, ಹೃದಯದಲ್ಲಿ ಅವರನ್ನು ನೆನಪಿಸಿಕೊಳ್ಳುವಾಗ ಬಂದು ಹೋಗ್ತಾ ಇರಬಹುದು. ನಾನೊಬ್ಬ ಅವರ ಶಿಷ್ಯನಾಗಿ ಅವರ ಜೊತೆ ಕಳೆದಂತಹ ಕೆಲವೊಂದು ಕ್ಷಣಗಳನ್ನು ಸ್ಮರಿಸಿಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಭಾವನೆಗಳಿಗೂ ಒಂದೆರಡು ಶಬ್ದದ ರೂಪವನ್ನು ನೀಡುವಂತಹ ಪ್ರಯತ್ನ ಮಾಡುವುದಕ್ಕೆ ಇಲ್ಲಿ ನಿಂತಿದ್ದೇನೆ. 65-66 ಇಸವಿಯಲ್ಲಿ ಬೆಳ್ತಂಗಡಿಯಲ್ಲಿ ನ್ಯಾಯಾಲಯ ಪ್ರಾರಂಭ ಆದಾಗ ನಾನು ಇಲ್ಲಿಗೆ ಬಂದವ, ನಮ್ಮ ತಂದೆಯವರ ಜೊತೆಗೆ. ನನ್ನ 1ನೇ ತರಗತಿ ಈಗ ಹಿಂದೆ ಜನಾರ್ದನ ಶಾಲೆ, ಮತ್ತೆ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಸಂಸ್ಥೆಯಾಗಿ ಪರಿವರ್ತನೆಗೊಂಡಂತಹ ಶಾಲೆಯಲ್ಲಿ ನನ್ನ ವಿದ್ಯಾರ್ಥಿ ಜೀವನವನ್ನು 1ನೇ ತರಗತಿಯಲ್ಲಿ ಪ್ರಾರಂಭಿಸಿದವ. ಅಲ್ಲಿಂದ ಧರ್ಮಸ್ಥಳ ಮಂಜುನಾಥೇಶ್ವರ ಕಾನೂನು ಪದವಿಯಲ್ಲಿ ನನ್ನ ಶಿಕ್ಷಣ ಪಡೆಯುವವರೆಗೆ ಶ್ರೀ ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳಲ್ಲೇ ನಾನು ಕಲಿತವ. ಹಾಗಾಗಿ ಪ್ರಾರಂಭದ ದಿನಗಳಿಂದ ಉಜಿರೆಯ ಕಾಲೇಜು ಸ್ಥಾಪನೆಗೊಂಡು ಅದು ಬೆಳೀತಾ ಇರುವಂತಹ ರೀತಿಯಲ್ಲಿಯೇ ಅದನ್ನು ನೋಡ್ತಾ ಬೆಳೆದಂಥವರು ನಾವೆಲ್ಲ. ಬಹುಶಃ ಇವತ್ತು ಏನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಅತ್ಯಂತ ಸೂಕ್ತವಾದಂತಹ ಸ್ಥಳ ಅಂಥೇಳಿ ನಾನು ತಿಳ್ಕೊಳ್ತೇನೆ ಭಾವನಾತ್ಮಕವಾಗಿ. ಈ ಸ್ಥಳದಲ್ಲಿಯೇ ಉಜಿರೆಯ ಕಾಲೇಜು ಪ್ರಾರಂಭವಾದದ್ದು ಅಂತ ಹೇಳುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ. ಆರಂಭದ ದಿನಗಳಲ್ಲಿ ಯಾವುದೇ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂಥದ್ದು ಬಹಳ ದೊಡ್ಡ ಸಾಹಸದ ಕೆಲಸ. ಉಜಿರೆಯಂತಹ ಗ್ರಾಮಾಂತರ ಪ್ರದೇಶದಲ್ಲಿ, ಬೆಳ್ತಂಗಡಿ ತಾಲೂಕಿನಲ್ಲಿ ಪದವಿಯ ಕಾಲೇಜುಗಳೇ ಇಲ್ಲದಂತಹ ಆ ದಿನಗಳಲ್ಲಿ ಪೂಜ್ಯ ಕೀರ್ತಿಶೇಷ ರತ್ನವರ್ಮ ಹೆಗ್ಗಡೆಯವರ ಸಂಕಲ್ಪ, ಅದಕ್ಕೆ ಮೂರ್ತ ರೂಪವನ್ನು ಕೊಟ್ಟಂಥವರು ಪೂಜ್ಯರಾದ ಕಾವಂದರು. ಆದರೆ ಈ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಯಲ್ಲಿ ಅವರ ಕನಸುಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ತನ್ನ ಶಿಸ್ತಿನ ಜೀವನದ ಕಾರಣಕ್ಕೆ, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಅನುಭವದ ಆಧಾರದ ಮೇಲೆ, ತನ್ನ ವ್ಯಕ್ತಿತ್ವದ ಕಾರಣದಿಂದ, ತನ್ನ ನಡವಳಿಕೆಯ ಕಾರಣದಿಂದ, ನಾವಂತೂ ಪ್ರಾಂಶುಪಾಲರು ಅಂತೇಳಿ ಹೇಳಿದಾಗ ನಮ್ಮ ಮನಸ್ಸಿಗೆ ಚಿತ್ರ ಬರುವಂಥದ್ದೇ ಸ್ಥಾಪಕ ಪ್ರಾಂಶುಪಾಲರಾಗಿ ನಮ್ಮ ಪ್ರಾಂಶುಪಾಲರಾಗಿದ್ದಂತಹ ಪ್ರೊಫೆಸರ್ ಎಸ್ ಪ್ರಭಾಕರ್ರವರು. ನಾನು PUCಗೆ ಪ್ರಥಮ ಭಾಗಿ ಅವರನ್ನು ಭೇಟಿಯಾದದ್ದು ಆವಾಗಲೇ. ಸೈನ್ಸಿನಲ್ಲಿ ನನಗೆ 82% ಮಾರ್ಕ್ ಸಿಕ್ಕಿತ್ತು. ಆಗಿನ ಕಾಲದಲ್ಲಿ 82 ಬಹಳ ದೊಡ್ಡ ಸಂಗತಿ. ನನ್ನ ತಂದೆಯವರು, ನನ್ನ ತೀರ್ಥರೂಪರು, ನಾನು ಅವರನ್ನು ದೂರದಿಂದ ನೋಡಿದ್ದೆ, ಪ್ರೊಫೆಸರ್ ಎಸ್ ಪ್ರಭಾಕರ್ರವರನ್ನು. ಆದರೆ ಹತ್ತಿರದಿಂದ ಮಾತನಾಡಿಸಿದ್ದು ಸಾಮಾನ್ಯವಾಗಿ ತುಂಬ ಮಂದಿಯ ಅನುಭವ ಅದೇ ಇರಬಹುದು. ಕಾಲೇಜಿಗೆ ಸೇರ್ಪಡೆಗೆ ನಾವು ಹೋದಾಗ ನನ್ನ ಮನಸ್ಸಿನಲ್ಲಿ ಅವರು ಎಷ್ಟು ಬೇಗ ಮುಖದ ಭಾವದಿಂದ ಮತ್ತು
ಆ ವಯಸ್ಸಿನಲ್ಲಿ ಏನೆಲ್ಲ ಆಲೋಚನೆಗಳು ಬರ್ತದೆ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅವನ ಅಗತ್ಯಕ್ಕೆ ಸರಿಯಾಗಿ ಅವರಿಗೆ ಅವರು ಹೇಳುತ್ತಿದ್ದಂತಹ ರೀತಿ, ಬಹಳ ಗಟ್ಟಿಯಲ್ಲಿ ಏನು ಮಾತನಾಡುತ್ತಿರುತ್ತವರಲ್ಲ ಅವರು, ಅವರ ಧ್ವನಿ ಮೆಲುದನಿ, ಆದರೆ ಆ ಮಾತಿನಲ್ಲಿ ನಿಖರತೆ ಮತ್ತು ಒಂದು ಅಧಿಕಾರಯುತವಾಗಿ ಅವರು ಕೊಡ್ತಿದ್ದಂತಹ ಮಾರ್ಗದರ್ಶನ. ನಾನು ಒಳಗೆ ಹೋಗಿ ಕೂತಿದ್ದೇನೆ ನಮ್ಮ ತಂದೆಯವರ ಜೊತೆಗೆ. ನನ್ನ ಮುಖ ನೋಡಿ ಅವರಿಗೆ ಖಂಡಿತು ಇವನಿಗೆ 82% ಮಾರ್ಕ್ ಬಂದಿದೆ ಅಂಥೇಳಿ, ಇವನ ಮನಸ್ಸಿನಲ್ಲಿ ಒಂದು ದೊಡ್ಡ ಅಹಂ ಬಂದಿದೆ ಅಂಥೇಳಿ. ಅವರು ಕೂಡಲೇ ಹೇಳಿದ ಮಾತು, ನಿನಗೆ 82 ಸಿಕ್ಕಿದೆ ಅಂಥೇಳಿ ಭಾರಿ ಏನು ನೀನು ಜಂಬ ಪಡಬೇಕಾಗಿಲ್ಲ, ನಿನಗಿಂತ ತುಂಬ ಹೆಚ್ಚು ಮಾರ್ಕ್ ತಗೊಂಡವರು ಈ ಕಾಲೇಜಿನಲ್ಲಿ ಇದ್ದಾರೆ, ಸೇರಿದ್ದಾರೆ ನಿನ್ನ ಜೊತೆ. ನೀನು ಒಳ್ಳೆಯದಾಗಬೇಕು ಅಂಥೇಳಿ, ಆದರೆ ಮನಸ್ಸು ಕೊಟ್ಟು ಕಲಿ ಅಂಥೇಳಿ ಆ ದಿನಗಳಲ್ಲಿ ನನಗೆ ಹೇಳಿದರು ಅವರು. ಅದರ ನಂತರ ಎಲ್ರಿಗೂ ನಮಗೆ ಅನುಭವ ಇದೆ. ಸಮಯ ಅವರನ್ನು ನೋಡಿ ನಾವು ಅದನ್ನು ಸರಿ ಮಾಡಿಕೊಳ್ಳಬೋದಿತ್ತು ನಮ್ಮ ವಾಚನ್ನು. ಇಷ್ಟೊತ್ತಿಗೆ ಅವರು ಬರ್ತಾರೆ ಅಂತ ಹೇಳಿ ಆದರೆ ಅವರು ಬರ್ತಾರೆ, ಅದರಲ್ಲಿ ಪುನಃ ಎರಡು ಮಾತಿಲ್ಲ. ಅವರು ನಿತ್ಯ ಅವರ ದಿನಚರಿ ಆ ರೀತಿ ಇತ್ತು. ಸಣ್ಣ ವಯಸ್ಸು, ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ. ನನ್ನ ತಂದೆಯವರನ್ನು, ತೀರ್ಥರೂಪರನ್ನು ರಾಜಕೀಯ ಕಾರಣಗಳಿಗೋಸ್ಕರ ಜೈಲಿಗೆ ಕಳಿಸಿದರು. ಮನಸ್ಸಿನಲ್ಲಿ ಸಿಟ್ಟು, ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂಥೇಳಿ. ಆವಾಗ ಪ್ರತಿಭಟನೆ ಅಂತ ಹೇಳುವಂಥದ್ದು ಕಾಲೇಜಿನಲ್ಲಿ ನಾವು ಮಾಡುವ ಪ್ರಶ್ನೆಯೇ ಇರಲಿಲ್ಲ. ಯಾಕೆಂದರೆ ಅವರ ಆಡಳಿತದ ರೀತಿ ಹಾಗಿತ್ತು. ಎಷ್ಟೇ ಜೋರಿನ ಹುಡುಗರಾದರೂ ಅವರನ್ನು ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಅವರ ಹತ್ರ ಇತ್ತು. ಅವರ ಎದುರು ನಿಂತರೆ ಎಂಥವರೂ ಕೂಡ ಅವರ ಜೊತೆ ಕಣ್ಣಿಗೆ ಕಣ್ಣಿಟ್ಟು ಮಾತನಾಡಿದವರೇ ವಿದ್ಯಾರ್ಥಿ ಜೀವನದಲ್ಲಂತೂ ನಾನಂತೂ ನೋಡಲಿಲ್ಲ. ನಾವು ಕಾಲೇಜಿನ ಎದುರಿನ ರಸ್ತೆಯ ಬದಿಯಲ್ಲಿ ನಿಂತಿದ್ದೇವೆ. ಇಲ್ಲಿಂದ ಬೆಳ್ತಂಗಡಿ ಚಲೋ ಅಂಥೇಳಿ ನಿಂತಿದ್ದೇವೆ. ಆ ಸಮಯಕ್ಕೆ ಸರಿಯಾಗಿ ಅವರು ಫಿಯೇಟ್ ಕಾರಲ್ಲಿ ಆ ಕಡೆಯಿಂದ ಬರ್ತಾರೆ. ಅವರ ಮುಖ ನೋಡಲಿಕ್ಕೆ ನಮಗೆ ಧೈರ್ಯ ಇಲ್ಲ, ನಾನು ಬೇರೆ ಕಡೆ ಮುಖ ತಿರುಗಿಸಿ ನಿಂತಿದ್ದೆ. ಆದರೆ ಅವರು ಹಾಗೆಯೇ ಕಾರನ್ನು ತಿರುಗಿಸಿಕೊಂಡು ಬಂದು ನಮ್ಮ ಎದುರು ನಿಲ್ಲಿಸಿದರು. ಆಗಲೂ ಅವರ ಮುಖ ನಾನು ನೋಡಲಿಲ್ಲ, ನಾನು ಬೇರೆ ಕಡೆಯೇ ನೋಡ್ತಾ ಇದ್ದೆ. ಮುಖ ನೋಡಲಿಕ್ಕೆ ಮಾತಾಡಲಿಕ್ಕೆ, ಮುಖ ನೋಡಿ ಮಾತಾಡಲಿಕ್ಕೆ ಧೈರ್ಯ ಇಲ್ಲದ ಮೇಲೆ ಇದನ್ನೆಲ್ಲ ಯಾಕೆ ಮಾಡ್ತೀರಿ ಅಂಥೇಳಿ ಹೇಳಿದರು. ನನ್ನನ್ನು ಚೇಂಬರಿಗೆ ಕರೆಸಿದರು. ನಿನಗೆ ಈಗ ಟಿ ಸಿ ಕೊಡ್ತೇನೆ ಹೇಳಿದರು. ಆದರೆ ಅವರ ಧ್ವನಿಯಲ್ಲಿ ಮಾತ್ರ ಆ ಭಾವ ಇರಲಿಲ್ಲ. ನೀನು ಮನೆಯ ಹಿರಿಯ ಮಗ, ಅವರು ವಿದ್ಯಾರ್ಥಿಗಳನ್ನು ಎಷ್ಟು ಅರ್ಥ ಮಾಡಿಕೊಂಡು ಅವರಿಗೆ ಹೇಳ್ತಿದ್ರು ಅಂತ ಹೇಳುವಂಥದ್ದು, ನಮ್ಮ ಜವಾಬ್ದಾರಿಯನ್ನು ನೆನಪಿಸ್ತಿದ್ರು ಅಂತೇಳಿ ಹೇಳುವಂಥದ್ದು. ಮನೆಯ ಹಿರಿಯ ಮಗ ನೀನು, ನಿನ್ನ ಮುಂದೆ ದೊಡ್ಡ ಭವಿಷ್ಯ ಇದೆ. ಈಗ ಇದನ್ನೆಲ್ಲ ಮಾಡಿ ಕೂತು ವಿದ್ಯಾಭ್ಯಾಸಕ್ಕೆ ಕೊಡಬೇಕಾದ ಗಮನವನ್ನು ಕೊಡದಿದ್ದರೆ ಮುಂದೆ ಜೀವನದಲ್ಲಿ ನೀನು ಪಶ್ಚಾತ್ತಾಪ ಪಡ್ತೀಯ. ಚೆನ್ನಾಗಿ ಓದು ಅಂಥೇಳಿ ಪೆನ್ನು ಹೀಗೆ ತೆಗೆದವರು ನನ್ನ ಮುಖ ನೋಡಿ ಒಂದು ಸಣ್ಣ ನಗು ಕೊಟ್ಟು, ಈ ಬಾರಿ ನಿನಗೆ ರಿಯಾಯಿತಿ ಕೊಡ್ತಾ ಇದ್ದೇನೆ ಅಂಥೇಳಿ ಹೇಳಿ ನನ್ನನ್ನು ಕಳಿಸಿಕೊಟ್ರು. ವಿದ್ಯಾರ್ಥಿ ನನ್ನ ಮತ್ತೆ ಕಾಲೇಜ್ ಜೀವನದ ನಂತರ ಬೇರೆ ಕಾರಣಗಳಿಗೆ ಅವರ ಚೇಂಬರಿಗೆ ಹೋಗಬೇಕಾದ ಅವಶ್ಯಕತೆಯೇ ಬರಲಿಲ್ಲ. ಅದರ ನಂತರ ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರವೋ ಅಂಥೇಳಿ ಕೇಳಿದರೆ ಅಲ್ಲ, ಅದರ ನಂತರವೂ ಸುಮಾರು 6 ದಶಕಗಳು ಹತ್ತಿರ ಆಗ್ತಾ ಬಂತು. ಈಗ ನಾವು ಯಾವಾಗ ಹೋದರೂ ಅವರು ಪ್ರಿನ್ಸಿಪಾಲ್ರು ಇರಲಿ ಇಲ್ಲದೇ ಇರಲಿ, ಅವರು ತೋರಿಸ್ತಿದ್ದಂತಹ ಪ್ರೀತಿ ಮತ್ತು ವಿಶ್ವಾಸ, ಅವರ ಮನೆಗೆ ಹೋದರೆ ಅವರು ಮಾತನಾಡಿಸ್ತಿದ್ದಂತಹ ರೀತಿ, ಆಗಲೂ ಅವರು ನಮ್ಮ ಪ್ರಿನ್ಸಿಪಾಲ್ರಿ. ಯಾಕೆಂದರೆ ಅಷ್ಟೇ ಕಳಕಳಿಯಿಂದ ಏನು ಮಾಡ್ತಾಯಿದ್ದಿ, ಏನು ಹೇಗೆ ಅಂತ ಹೇಳುವಂಥದ್ದನ್ನು ಅವರು ಕೇಳ್ತಾಯಿದ್ರು. ಮೊನ್ನೆ ಇತ್ತೀಚೆಗೆ ನನ್ನ ಮಗಳ ಮದುವೆಯ ಆಮಂತ್ರಣ ಕೊಡುವುದಕ್ಕೆ ಹೋಗಿದ್ದೆ. ನಾನು ಹೋದ ಸಮಯ ಅದು ಮಧ್ಯಾಹ್ನದ ನಂತರ. ಸಹಜವಾಗಿ
ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದರು. ಅವರನ್ನು ಎಬ್ಬಿಸುವುದು ಬೇಡ ಅಂಥೇಳಿ ಅವರನ್ನು ನಾನು ಹೇಳಿ ಆಮಂತ್ರಣ, ನಾನೇ ಬಂದಿದ್ದೆ, ಆಮಂತ್ರಣವನ್ನು ಕೊಟ್ಟಿದ್ದೇನೆ ಅಂಥೇಳಿ ತಿಳಿಸಿ ಹೇಳಿದ್ರನ್ನು. ಮೊನ್ನೆ ನಾನು ಅವರ ಅಂತಿಮ ದರ್ಶನಕ್ಕೆ ಹೋದಾಗ ಅವರನ್ನು ನೋಡಿಕೊಳ್ತಿದ್ದವರು ಹೇಳಿದರು, ನೀವು ಹೋದ ಮೇಲೆ ನನಗೆ ಕೇಳಿದರು, ನೀನು ನನ್ನನ್ನು ಯಾಕೆ ಎಬ್ಬಿಸಬಾರ್ದಿತ್ತು, ಅವರ ಜೊತೆ ನಾನು ಒಂದೆರಡು ಮಾತು ಮಾತಾಡ್ತಿದ್ದೆ ಅಂತ ಹೇಳುವಂಥದ್ದನ್ನು ಹೇಳಿದರು ಅಂತೇಳಿ ಹೇಳುವಾಗ ಒಬ್ಬ ಶಿಷ್ಯನ ಬಗ್ಗೆ ಒಬ್ಬ ಗುರುವಿಗಿರುವಂತಹ ಆ ಪ್ರೀತಿಯನ್ನು ತೋರಿಸ್ತದೆ ಅಂಥೇಳಿ ನಾನು ತಿಳ್ಕೊಳ್ಳೋದು. ಶಿಕ್ಷಣ ಸಂಸ್ಥೆಗಳಿರ್ಬೋದು, ಉಜಿರೆಯ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅವರು ನಮ್ಮ ಭಾಗದಲ್ಲಿ ಒಂದು ಅನಿವಾರ್ಯ ಭಾಗವೇ ಆಗಿದ್ದರು. ಇಷ್ಟು ದೊಡ್ಡದಾಗಿ ಇವತ್ತು ಪೂಜ್ಯ ಕಾವಂದರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರದ ಶಿಕ್ಷಣ ಸಂಸ್ಥೆಗಳು ಇಷ್ಟು ದೊಡ್ಡದಾಗಿ ಬೆಳೆಯುವುದಕ್ಕೆ ನಮ್ಮೆಲ್ಲರ ಬದುಕಿಗೆ ಒಂದು ರೀತಿಯಲ್ಲಿ ಬೆಳಕಾಗಿ ನಿಂತಹ ಈ ಸಂಸ್ಥೆಗಳು, ಇದರಿಂದ ಉಪಕೃತರಾದವರು ನಾವು. ಇವತ್ತು ಜೀವನದಲ್ಲಿ ನಾವು ಈ ಸ್ಥಾನಮಾನದಲ್ಲಿ ಇದ್ದೇವೆ ಅಂಥೇಳಿ ಆದರೆ ಆಗಿನ ಕಾಲದಲ್ಲಿ ಇಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಿ ಪ್ರಿನ್ಸಿಪಾಲ್ರಾಗಿ ಅವರ ಲೆಗೆಸಿ ಅಂತೇಳಿ ಏನು ಹೇಳ್ತಾರೆ ಅದನ್ನು ಅಷ್ಟೇ ಯಶಸ್ವಿಯಾಗಿ ಮುಂದುವರಿಸಿದವರು. ಈ ಸಂದರ್ಭದಲ್ಲಿ ಅವರನ್ನು ನಾನು ಸ್ಮರಿಸಿಕೊಳ್ತೇನೆ, ಯಶೋವರ್ಮರು. ಇವರಿಬ್ಬರ ಕಾರಣಕ್ಕೆ ನಂತರ ಆ ಕಾಲೇಜು ಏನು ಹೆಸರು ಏನು, ಈ ಶಿಕ್ಷಣ ಸಂಸ್ಥೆಯನ್ನು ಹುಡುಕಿಕೊಂಡು ಎಲ್ಲೆಲ್ಲಿಂದಲೂ ಬರುವಂತಹ ರೀತಿಯಲ್ಲಿ ಈ ಸಂಸ್ಥೆ ಬೆಳೆಸಿದಂತಹ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಕೆಲವರಿಗೆ ಸ್ಥಾನದ ಕಾರಣಕ್ಕೆ ಗೌರವ ಬರ್ತದೆ, ಆ ಸ್ಥಾನ ಇಲ್ಲ ಅಂಥೇಳಿ ಆದರೆ ಆ ಗೌರವ ಇರೋದಿಲ್ಲ. ಆದರೆ ಕೆಲವರಿಗೆ ಸ್ಥಾನ ಇರಲಿ ಇಲ್ಲದೇ ಇರಲಿ, ಅವರ ವ್ಯಕ್ತಿತ್ವದ ಕಾರಣಕ್ಕೆ, ಅವರ ನಡವಳಿಕೆಯ ಕಾರಣಕ್ಕೆ, ಅವರು ಬದುಕಿನ ಉದ್ದಕ್ಕೂ ನಡೆದಂತಹ ರೀತಿಯ ಕಾರಣಕ್ಕೆ, ಅವರ ಶಿಸ್ತಿಗೆ, ಬಹುಶಃ ಶಿಸ್ತು ಅಂತ ಹೇಳುವ ಶಬ್ದಕ್ಕೆ ನಾವು ಒಂದು ಅರ್ಥ ಕೊಡ್ಬೋದು ಅಂತ ಹೇಳಿ ಆದರೆ ಅದು ಪ್ರೊಫೆಸರ್ ಎಸ್ ಪ್ರಭಾಕರ್ ಅಂಥೇಳಿ ನಾನು ತಿಳ್ಕೊಳ್ತೇನೆ. ಅಂಥವರ ಅಗಲುವಿಕೆ ಸಹಜವಾಗಿ ನಮಗೆಲ್ಲ ನೋವು ತಂದಿದೆ. ಮನೆಯಲ್ಲಿ ಒಬ್ಬರು ಯಜಮಾನರಿದ್ದ ಹಾಗೆ ಅವರು ಹೇಳ್ತಾರೆ ನೋಡಿ, ಅವರ ಅನುಭವ, ಆ ಅನುಭವಕ್ಕೆ ಪರ್ಯಾಯ ಇಲ್ಲ. ಯಾಕೆಂದರೆ ಅದು ಅವರ ಅನುಭವ ಅವರದ್ದೇ. ಮನೆಯಲ್ಲಿ ಅವರು ಇದ್ದರೆ ಸಾಕು, ಅವರು ಇದ್ದಾರೆ ಅಂತ ಹೇಳುವಂಥದ್ದೇ ಒಂದು ನಮಗೆಲ್ಲ ಧೈರ್ಯ. ಏನಿದ್ರೂ ಅವರಿರ್ತಾರೆ, ಅದು ಅವರ ಸಂಬಂಧಿಕರ ಮಧ್ಯೆ ಇರ್ಬೋದು, ಅವರ ಕುಟುಂಬಸ್ಥರಿಗಿರ್ಬೋದು, ನಾವು ಶಿಷ್ಯರಾಗಿರ್ಬೋದು. ನಾನು ಮೊನ್ನೆ ಯಾರ ಹತ್ರ ಮಾತನಾಡುವಾಗ ತುಂಬ ಮಂದಿ ಆ ಅನುಭವವನ್ನು ಹೇಳಿದರು. ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ, ಯಾಕೆಂದರೆ ಭಾವನೆಗಳು ತುಂಬಿದಾಗ ಮಾತುಗಳು ಬರ್ತಾ ಹೋಗ್ತದೆ. ಅವರು ಕಾಲೇಜಲ್ಲಿದ್ದಾಗ ಮಾತ್ರ ಅಲ್ಲ, ಕಾಲೇಜಿನ ನಂತರವೂ ಅವರು ತೋರಿಸಿದಂತಹ ಪ್ರೀತಿಯ ಬಗ್ಗೆ ಬಹಳ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತಾ, ಅವರಿಗೆ ಒಬ್ಬ ಶಿಷ್ಯನಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿಯೂ ಕೂಡ ಆ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಎಸ್ ಪ್ರಭಾಕರ್ ಆ ಚಿತ್ರದಲ್ಲಿ ನೋಡುವಾಗಲೂ ಕೂಡ ಅದೇ ಒಂದು ಭಾವನೆ ನಮಗೆ ಮೂಡಿ ಬರ್ತದೆ. ಅವರಿಗೆ ಹೃದಯಪೂರ್ವಕವಾಗಿ ಭಕ್ತಿಯಿಂದ ನನ್ನ ನುಡಿ ನಮನಗಳನ್ನು ಸಲ್ಲಿಸ್ತಾ, ಭಗವಂತ ಅವರಿಗೆ ನಮ್ಮೆಲ್ಲರ ನಂಬಿಕೆಯಂತೆ ಜಿನಪಾದ ಸಾಯುಜ್ಯ ನೀಡಲಿ ಅಂತ ಹೇಳುವ ಪ್ರಾರ್ಥನೆಯನ್ನು ಸರ್ವಶಕ್ತನಾದ ಭಗವಂತನಲ್ಲಿ ಮಾಡ್ತಾ, ನಮಗೆಲ್ಲರಿಗೂ ಅವರ ಅಗಲುವಿಕೆಯ ನೋವನ್ನು, ವಿಶೇಷವಾಗಿ ಅವರ ಕುಟುಂಬ ವರ್ಗದವರಿಗೆ ನೋವನ್ನು ಹಂಚಿಕೊಂಡಾಗ ಅದು ಕಡಿಮೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಆ ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೇವೆ ಅಂತ ಹೇಳುವಂತಹ ಭಾವನೆಯನ್ನು ವ್ಯಕ್ತಪಡಿಸ್ತಾ ನನ್ನ ನುಡಿ ನಮನಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ. ಮಾರ್ಗದರ್ಶಕರಾದಂತಹ ಮಾತೃಶ್ರೀ ಹೇಮಾವತಿ ವಿ ಹೆಗಡೆ ಅವರು ಈಗ ಪ್ರಭಾಕರ್ ಸರ್ ಅವರ ಅಗಣಿತ ಗುಣ ವಿಶೇಷಗಳನ್ನು ಕುರಿತಾಗಿ ಆ ನೆನಪುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಈಗಾಗಲೇ ಭಾಳಷ್ಟು ಜನ ನಮ್ಮ ಪ್ರಿನ್ಸಿಪಾಲ್ರು ಚಿಕ್ಕಪ್ಪನವರು ಆದ ಪ್ರಭಾಕರ್ ಅವ್ರ ಬಗ್ಗೆ ಹೇಳಿದ್ದಾರೆ.
ಬಹುಶಃ ಅವರೆಲ್ಲ ಶಿಷ್ಯರಿಗೆ ಸಮಯಾವಕಾಶ ಕೊಟ್ಟಿದ್ದರೆ ಈ ಹಾಲು ಸಾಕಾಗ್ತಾ ಇರಲಿಲ್ಲ. ಅಷ್ಟು ವರ್ಷ ಅವರ ಸೇವೆ ಉಜಿರೆಗೆ, ನಮ್ಮ ಕಾಲೇಜಿಗೆ ಸಂದಿದೆ. ಅವರಿಗೆ ಒಬ್ಬಳೇ ಮಗಳು, ಆದರೆ ಯಾವಾಗಲೂ ಅವರ ಮನೆ ತುಂಬಿರ್ತಾಯಿದ್ರು. ನಾವೆಲ್ಲರೂ ಒಬ್ಬರಲ್ಲ ಒಬ್ಬರು ಅವ್ರ ಮನೆಯಲ್ಲೇ ಇದ್ದು ಕಾಲೇಜಿಗೆ ಹೋಗ್ತಾ ಇದ್ದವರು. ಹಾಗಾಗಿ ಅವರಿಗೆ 10 ಹಲವು ಮಕ್ಕಳು ಅವರು ವಿದ್ಯಾಭ್ಯಾಸ ಮಾಡಿಸಿದ್ದಾರೆ, ತಿದ್ದಿ ಬುದ್ಧಿ ಹೇಳಿದ್ದಾರೆ. ಅವರ ಮನೆಯಲ್ಲಿ ನಿರಂತರವಾಗಿ ಅವರ ಸಂಬಂಧಿಕರು, ಅವರ ದೂರದ ಸಂಬಂಧ ಇರ್ಬೋದು, ಹತ್ತಿರದ ಸಂಬಂಧ ಇರ್ಬೋದು, ಎಲ್ಲರೂ ಇದ್ದು ಕಾಲೇಜಿಗೆ ಹೋಗಿದ್ದಾರೆ. ಅವರಿಗೆ ತನ್ನ ಮಗಳು ಅಥವಾ ಪರರು ಅಂತ ಹೇಳುವ ಭೇದ ನಾವು ಯಾವತ್ತೂ ನೋಡಲಿಲ್ಲ. ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ಅವ್ರು ನೋಡ್ತಾಯಿದ್ರು ಮತ್ತು ಎಲ್ಲರಲ್ಲೂ ಒಂದು ರೀತಿಯ ಪ್ರೋತ್ಸಾಹ ವಿದ್ಯೆಗೆ ಕೊಡ್ತಾಯಿದ್ರು. ನಾನು ಕಾಲೇಜಿಗೆ ಬರುವಾಗ ಸಿದ್ಧವನದಲ್ಲಿ ಕ್ಲಾಸ್ ನಡೀತಾ ಇತ್ತು. ನಾನು ಬೆಳಿಗ್ಗೆ ಅವರಿಗಾಗಿ ಕಾಯ್ತಾ ಇದ್ದೆ, ಕಾರಲ್ಲಿ ಬರ್ತಾಯಿದ್ದೆ ಅವ್ರ ಜೊತೆಗೆ. ಅವರು ಒಮ್ಮೆ ಹೊರಡ್ತಾಯಿದ್ರು, ಬೆಳಿಗ್ಗೆದ್ದು ದೇವ್ರ ಕೋಣೆಗೆ ಹೋಗ್ತಾಯಿದ್ರು, ಮತ್ತು ಸ್ನಾನ ಆಗಿ ಮತ್ತೊಮ್ಮೆ ದೇವ್ರ ಕೋಣೆಗೆ ಹೋಗ್ತಾಯಿದ್ರು. ಮತ್ತು ಇನ್ನೇನು ಹೊರಡ್ತಾರೆ ಅಂತ ನಾನು ಕಾಯ್ತಾಯಿದ್ರೆ ಮತ್ತೊಮ್ಮೆ ದೇವ್ರ ಕೋಣೆಗೆ ಹೋಗಿ ಅಡ್ಡ ಬಿದ್ದು ಹೊರಡ್ತಾಯಿದ್ರು. ನನಗೆ ಯಾವಾಗಲೂ ಟೆನ್ಷನ್ ಆಗ್ತಾಯಿದ್ದು, ನಾನು ಲೇಟಾಗಿ ಹೋಗ್ತಾ ಇದ್ದೇನೆ ಅಂತ. ಆದರೆ ಸರಿಯಾದ ಸಮಯಕ್ಕೆ ಅವರು ಕಾಲೇಜ್ ತಲುಪ್ತಾಯಿದ್ರು. ಮತ್ತು ಸರಳತೆ ಅವರ ಬದುಕಿನುದ್ದಕ್ಕೂ ಅವರು ಒಂದು ಮೌಲ್ಯವಾಗಿ ಸ್ವೀಕರಿಸಿದ್ದು ಅಂದರೆ ಅವರ ಸರಳತೆ. ಅವರ ಆಹಾರ ವಿಹಾರ, ಉಡುಗೆ ತೊಡುಗೆ ಎಲ್ಲದರಲ್ಲೂ ಅವರು ಅತ್ಯಂತ ಸರಳ ಜೀವಿಯಾಗಿದ್ದರು. ಅದು ನಮ್ಮೆಲ್ಲರಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶಕವಾದ ಮೌಲ್ಯ ಅಂತ ನಾನು ಭಾವಿಸ್ತಿದ್ದೇನೆ. ಮತ್ತು ಅವರು ಒಂದು ಕೃಷಿಯ ಬಗ್ಗೆ ಬಹಳ ಪ್ರೀತಿ ಇತ್ತು. 5 ಗಂಟೆಗೆ ಕಾಲೇಜ್ ಬಿಟ್ಟು ಮನೆಗೆ ಬಂದ ತಕ್ಷಣ ಮುಂಡೊಡ್ಕೊಂಡು ಹೆಗಲಿಗೊಂದು ಶಾಲ್ ಹಾಕ್ಕೊಂಡು ಎಲ್ಲ ಗಿಡದ ಬುಡಕ್ಕೆ ಹೋಗಿ ಗಿಡಗಳನ್ನು ಪರೀಕ್ಷೆ ಮಾಡ್ತಾಯಿದ್ರು. ಎಲ್ಲಿ ಏನಾಗಿದೆ, ಹುಳ ಬಿದ್ದಿದೆಯಾ, ಹುಲ್ಲು ಬೆಳೆದಿದೆಯಾ, ಇದು ಅವರ ರೊಟೀನ್ ಆಗಿತ್ತು. ನಾವು ಯಾವಾಗಲೂ ನೋಡುವ ದೃಶ್ಯ ಅಂದರೆ ಬೆಳಿಗ್ಗೆ ಅದು ಅವರು ಗಿಡದ ಬುಡದಲ್ಲಿ ಕೂತು ಆ ಗಿಡಗಳನ್ನು ನೋಡಿಕೊಳ್ಳುವಂಥದ್ದು. ಮತ್ತು ಒಳ್ಳೆಯ ತೋಟ ಸಹ ಮಾಡಿದರು ಅವರು. ಅದರಲ್ಲಿ ಒಂದು ಅವರಿಗೆ ಕೃಷಿಯಲ್ಲಿ ಬಹಳಷ್ಟು ತೃಪ್ತಿ ಇತ್ತು. ಜೊತೆಗೆ ಅವರ ಅನೇಕ ಮೌಲ್ಯಗಳು, ಜೀವನ ಆದರ್ಶಗಳು ನಮ್ಮೆಲ್ಲರಿಗೆ ದಾರಿದೀಪದ ಹಾಗೆ ಆಗಿತ್ತು. ಅವರು ಭಾಳ ದೈವ ಭಕ್ತರು. ಈಗಾಗಲೇ ಹೇಳಿದ ಹಾಗೆ ಕ್ಷೇತ್ರಕ್ಕೆ ಬರ್ತಾಯಿದ್ರು, ಬಸ್ತಿಗೆ ಹೋಗ್ತಾಯಿದ್ರು, ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಮತ್ತು ಕರೆಕ್ಟ್ ಟೈಮಿಗೆ ಮನೆಗೆ ಬರ್ತಾಯಿದ್ರು. ಅವರ ಹೆಂಡತಿ ಮತ್ತು ನನಗೆ ಚಿಕ್ಕಮ್ಮ ಆಗಬೇಕು, ಅವರು ನನಗೆ ಚಿಕ್ಕಪ್ಪ ಆಗಬೇಕು. ಹಾಗಾಗಿ ನಾನು ಮೂಡುಬಿದ್ರೆಯಲ್ಲಿ ಕಾಲೇಜಿಗೆ ಹೋಗ್ತೇನೆ ಅಂದರೆ ಮಹಾವೀರ ಕಾಲೇಜು ಸ್ವಲ್ಪ ದೂರ ನಮಗೆ. ಅಮ್ಮ ಹೇಳಿದರು, ಹೋಗೋದಿದ್ರೆ ಉಜಿರೆಯಲ್ಲಿ ಹೋಗಬೇಕು, ಇಲ್ಲಾಂದರೆ ಕಾಲೇಜು ಸಾಕು ಅಂತ. ಹಾಗಾಗಿ ನಾನು ಉಜಿರೆಗೆ ಬರಬೇಕಾಯಿತು. ಬಂದದ್ದು ಒಂದು ರೀತಿಯಲ್ಲಿ ಒಳ್ಳೆಯದಾಯಿತು. ಯಾಕೆಂದರೆ ಅವರಿಂದಾಗಿ ನನಗೆ ಅನೇಕ ಜೀವನಾನುಭವಗಳ ಜೀವನ ಪಾಠ ಲಭಿಸಿತು ಅಂತ ಹೇಳ್ತಾ, ಎಲ್ಲ ಅವರ ಬಂಧುಗಳು ಇವತ್ತು ಬಂದಿದ್ದಾರೆ, ಅವರ ಶಿಷ್ಯಕೋಟಿ, ಅವರ ಆತ್ಮೀಯರು ಬಂದಿದ್ದಾರೆ. ಎಸ್ ಪ್ರಭಾಕರ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ನಾನು. ಪ್ರಸ್ತುತ ಮೆಸ್ಕಾಂ ಮಂಗಳೂರು ಇದರ ಅಧ್ಯಕ್ಷರಾಗಿರುವ ಶ್ರೀಯುತರು ಇದೀಗ ತಮ್ಮ ಗುರುಗಳಿಗೆ ನುಡಿ ಕುಸುಮಗಳನ್ನು ಸಮರ್ಪಿಸಲಿದ್ದಾರೆ. ಪೂಜ್ಯ ಕಾವಂದರಿಗೆ ವಂದಿಸಿಕೊಂಡು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೇ, ಇಲ್ಲಿ ನೆರೆದಿರುವ ಪ್ರೊಫೆಸರ್ ಪ್ರಭಾಕರ್ ಅವರ ಒಡನಾಡಿಗಳು ಮತ್ತು ಅವರ ಜೊತೆ ಕೆಲಸ ಮಾಡಿದವರು, ಅವರ ಶಿಷ್ಯರು, ಅವರ ಪ್ರೀತಿಗೆ ಪಾತ್ರರಾದವರು ಎಲ್ಲ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ನಾವು ಪ್ರೊಫೆಸರ್ ಪ್ರಭಾಕರ್ ಅವರನ್ನು ಕಳ್ಕೊಂಡದ್ದು ಅಂದರೆ ಒಬ್ಬ ಶಿಕ್ಷಣ ಪ್ರೇಮಿ ಮತ್ತು ಶಿಕ್ಷಣ ತಜ್ಞ, ಅವರನ್ನು ಕಳ್ಕೊಂಡಾಗೆ ಆಗಿದೆ. ಮತ್ತು ಶ್ರೀ ಕ್ಷೇತ್ರದ ಎಲ್ಲ ವಿದ್ಯಾಸಂಸ್ಥೆಗಳ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಂಥ ಪ್ರಿನ್ಸಿಪಾಲರು ಅವರು ಇವತ್ತು ಆ ಶಿಕ್ಷಣ ಕ್ಷೇತ್ರಕ್ಕೆ ನಷ್ಟ ಮಾತ್ರ ಅಲ್ಲ, ಶಿಕ್ಷಣ ವ್ಯವಸ್ಥೆಗೆ ಒಂದು ನಷ್ಟ ಅಂತ ನಾನು ಹೇಳಲಿಕ್ಕೆ ಬಯಸುವಂಥದ್ದು. ನಾವು ಅವರಿಗೆ
ಪ್ರಭಾಕರ್ ಪ್ರಿನ್ಸಿಪಾಲ್ರು ಅಂತೇಳಿ ಪ್ರೊಫೆಸರ್ ಪ್ರಭಾಕರ್ ಅಂತೇಳಿ ಎಲ್ಲರೂ ಕೂಡ ನಾವು ಅವರನ್ನು ಸಂಬೋಧಿಸ್ತಿರ್ಲಿಲ್ಲ. ಎಲ್ಲರೂ ಕೂಡ ಪ್ರಚಲಿತವಾಗಿದ್ದದ್ದು ಪ್ರಿನ್ಸಿಪಾಲ್ರು ಅಂದರೆ ಪ್ರಭಾಕರ್ ಅಂತಲೇ ಲೆಕ್ಕ. ಆಮೇಲೆ ಬಂದಂಥ ಎಲ್ಲ ಪ್ರಿನ್ಸಿಪಾಲ್ಗಳನ್ನು ಅವರ ಹೆಸರಿನ ಮೇಲೆ ಪ್ರಿನ್ಸಿಪಾಲ್ರು ಅಂತ ಕರೀತಿದ್ದೆವು. ಆದರೆ ಅವರು ಇವತ್ತಿಗೆ ಕೂಡ ಪ್ರಿನ್ಸಿಪಾಲ್ರು ಅನ್ನುವಂಥ ಒಂದು ಹೆಸರಿನಿಂದಲೇ ಬಂದವರು. ನಾನು 6ನೇ ಕ್ಲಾಸ್ನಿಂದ ಡಿಗ್ರಿವರೆಗೆ ಶ್ರೀ ಕ್ಷೇತ್ರದ ಶಿಕ್ಷಣ ಸಂಸ್ಥೆಗಳಲ್ಲಿಯೇ ಕಲಿತವನು. 6ನೇ SSLC ಆದಮೇಲೆ ಕಾಲೇಜಿಗೆ ಸೇರಲಿಕ್ಕೆ ಅರ್ಜಿಯನ್ನು ಹಾಕುವಂಥ ಸಂದರ್ಭ. ನನಗೆ ಸುಮಾರು 40% ಮಾರ್ಕು SSLCಯಲ್ಲಿ. ಆಗ ನಮಗೆ ಯಾವ ಸಬ್ಜೆಕ್ಟ್ ತಗೊಳ್ಬೇಕು ಅನ್ನೋಂಥದ್ದು ನಮ್ಮದಿಲ್ಲ. ತಂದೆ ಅಥವಾ ಪೋಷಕರು ಯಾವುದು ಹೇಳ್ತಾರೆ ಅದನ್ನು ತಗೊಳ್ಳುವಂಥದ್ದು. ಸೈನ್ಸಿಗೆ ಅರ್ಜಿ ಹಾಕು ಅಂತ ಹೇಳಿದರು, PCMBಗೆ 40% ಮಾರ್ಕು. ಆಗ ಅರ್ಜಿ ಹಾಕಿತು. ನನ್ನ ತಂದೆಯವರು ಅದೇ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದರಿಂದ ನನ್ನನ್ನು ಕರ್ಕೊಂಡು ಇಂಟರ್ವ್ಯೂ ಬಂದಾಗ ಹೋದರು. ಇಂಟರ್ವ್ಯೂನಲ್ಲಿ ಪ್ರಿನ್ಸಿಪಾಲ್ರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಆಗ ಸೈನ್ಸಿಗೆ ಪ್ರೊಫೆಸರ್ ರಾಧಾಕೃಷ್ಣರವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಕರೆದರು. ನನ್ನ ಅರ್ಜಿಯನ್ನು ನೋಡಿ ಇವರು ರಾಧಾಕೃಷ್ಣರು ಒಪ್ಪಲೇ ಇಲ್ಲ. ಈ ವ್ಯಕ್ತಿಗೆ ಸೈನ್ಸ್ ಕೊಡಲಿಕ್ಕೆ ಆಗೋದಿಲ್ಲ, 40%ನವರಿಗೆ ಸೈನ್ಸ್ ಕೊಟ್ಟರೆ ನಮಗೆ ರಿಸಲ್ಟ್ ಬರೋದಿಲ್ಲ, 1% ರಿಸಲ್ಟ್ ಕಮ್ಮಿ ಆಗ್ತದೆ ಅಂತೇಳಿ ಹೇಳಿಬಿಟ್ರು. ಅಂದರೆ ಇವನು ಖಂಡಿತ ಫೇಲ್ ಆಗ್ತಾನೆ ಅಂತ. ಕೊನೆಗೆ ತುಂಬ ನನ್ನ ತಂದೆಯವರು ಹೇಳಿದರು ಬೇಕು ಅಂತ. ನನ್ನನ್ನು ಪ್ರಿನ್ಸಿಪಾಲ್ ಕೇಳಿದರು, ಏನಪ್ಪ ನಿನಗೆ ಬೇಕಾ, ಸೈನ್ಸೇ ಬೇಕಾ? ಹೌದು ಸರ್ ಬೇಕು ಅಂತ ಹೇಳಿದೆ. ಕೊನೆಗೆ ಅಡ್ಮಿಟ್ ಅಂತೇಳಿ ಬರೆದು ಬಿಟ್ಟು ಬಹುಶಃ ಆ ಪರಿಸ್ಥಿತಿಯಲ್ಲಿ ಖಂಡಿತ ಪ್ರೊಫೆಸರ್ ನಮ್ಮ ರಾಧಾಕೃಷ್ಣರು ಹೇಳಿದ್ದೇ ಸತ್ಯ ಆಗ್ತಿತ್ತು. ಪಾಸಾಗುವಂಥ ವ್ಯವಸ್ಥೆ ಸೈನ್ಸ್ನಲ್ಲಿ ಖಂಡಿತ ನನಗೆ ಇರಲಿಲ್ಲ. ಆದರೆ ಏನೋ ಮಂಜುನಾಥ ಸ್ವಾಮಿಯ ದಯದಿಂದ ಪೂಜ್ಯ ಕಾವಂದರು ಸಿದ್ಧವನದಲ್ಲಿ ಸೀಟ್ ಕೊಟ್ಟರು. 2 ವರ್ಷ PUCಯಲ್ಲಿ ಇದೇ ಸಿದ್ಧವನದಲ್ಲಿ 2 ವರ್ಷ ನಾನು ಕಲ್ತಿದ್ದೆ. ಆಗ ಮಹಾವೀರರು ಕೂಡ ಪ್ರಿನ್ಸಿಪಾಲ್ ಆಗಿದ್ದರು, ಇಲ್ಲಿ ಸಿದ್ಧವನದಲ್ಲಿ ನೋಡ್ಕೊಳ್ತಾ ಇದ್ದರು. PUC 2 ವರ್ಷ ಕೂಡ ಪಾಸಾಗಿಬಿಟ್ಟೆ ಏನೋ ದೇವರ ದಯದಲ್ಲಿ. ಸಿದ್ಧವನದಲ್ಲಿ ಇದ್ದದ್ರಿಂದ ಅದು ಸಾಧ್ಯ ಆಯಿತು. ಡಿಗ್ರಿಗೆ ಮತ್ತೆ ಸೇರುವಾಗ ಅರ್ಜಿ ಹಾಕುವಾಗ ನಾನು ಸೈನ್ಸಿಗೆ ಹಾಕಲಿಲ್ಲ, ಆರ್ಟ್ಸಿಗೆ ಹಾಕಿದೆ. ಆಗ ಇಂಟರ್ವ್ಯೂ ಸಂದರ್ಭದಲ್ಲಿ ಪ್ರಿನ್ಸಿಪಾಲ್ ಮತ್ತೆ ಹೇಳಿದರು, ಮರ್ಯಾದೆ ಉಳಿಸಿಬಿಟ್ಟು ಮಾರೆ ಅಂತ ಹೇಳಿದರು, ಪಾಸಾದಿಯಲ್ಲ ಅಂತ. ಅಂಥ ಒಂದು ಮಕ್ಕಳಂದರೆ ಅವರಿಗೆ ಭಾಳ ಪ್ರೀತಿ. ಎಲ್ರಿಗೂ ಅವರು ಬಹಳ ಶಿಸ್ತಿನ ಮತ್ತು ಸರಳ ವ್ಯಕ್ತಿತ್ವದ ಮನುಷ್ಯ. ಕಾಲೇಜಿನಲ್ಲಿ ಅವರು ಫಿಯಟ್ ಕಾರ್ ಬಿಟ್ಕೊಂಡು ಬರ್ತಿದ್ರು. ನಾವು ಹೊಸ ಕಾಲೇಜಿನಲ್ಲಿ ಬರುವಾಗ ಪ್ರಿನ್ಸಿಪಾಲ್ ಬರುವ ಒಂದು ಟೈಮು, ಆ ಟೈಮ್ ಅಂದರೆ ಅದೇ ಟೈಮ್, 1 ನಿಮಿಷ ಕೂಡ ವ್ಯತ್ಯಾಸ ಇಲ್ಲ. ಆ ಟೈಮಿಗೆ ಎಲ್ಲರೂ ವೆರಾಂಡದಲ್ಲಿ ಅಲ್ಲಿ ಇಲ್ಲಿ ತಿರುಗಾಡಿಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಿನ್ಸಿಪಾಲ್ ಬರ್ಮ ಟೈಮ್ ಮಾಡಿ ಅಂತೇಳಿ ಎಲ್ಲರೂ ಕ್ಲಾಸ್ನೊಳಗೆ ಹೋಗ್ತಾಯಿದ್ರು. ಯಾರು ಕೂಡ ಅವ್ರು ಬರುವಾಗ ಒಬ್ಬರು ಕೂಡ ಅಲ್ಲಿ ಇರ್ತಾ ಇರಲಿಲ್ಲ. ಅವರು ಯಾವ ವಿದ್ಯಾರ್ಥಿಗೂ ಬೈದದ್ದು ನಮಗೆ ಗೊತ್ತಿಲ್ಲ, ಯಾವ ವಿದ್ಯಾರ್ಥಿಗೆ ಬೈದದ್ದು ಗೊತ್ತಿಲ್ಲ. ಆದರೆ ಅವರಂತ ಹೇಳಿದರೆ ಅಷ್ಟು ಹೆದರಿಕೆ ಮತ್ತು ಭಯ ಮತ್ತು ಅಷ್ಟೇ ಭಕ್ತಿ. ಪ್ರಿನ್ಸಿಪಾಲ್ರ ಕೊಠಡಿಯಿಂದ ಅವರು ಹೊರಗೆ ಬಂದರೆ ವೆರಾಂಡದಲ್ಲಿ ಕೂಡ ಯಾವ ಮಕ್ಕಳು ಹೊರತಾ ಇರಲಿಲ್ಲ, ಎಲ್ಲ ಕ್ಲಾಸ್ನೊಳಗೆ ಹೋಗ್ತಾಯಿದ್ರು. 1 ರೌಂಡ್ ಅವರು ಬರ್ತಾಯಿದ್ರು. ಕಾಲೇಜು ನಾನು ಸಿದ್ಧವನದಲ್ಲಿರುವಂಥ 2 ವರ್ಷ ಅವರು ಬಹುಶಃ ಸುಮಾರು ಒಂದು 3-4 ತಿಂಗಳಿಗೆ ಒಮ್ಮೆಯಾದರೂ ಇಲ್ಲಿಗೆ ವಿಸಿಟ್ ಕೊಡ್ತಾಯಿದ್ರು. ಬಂದರೆ ಎಲ್ಲ ಸುಮಾರು ಅನೇಕ ಕಟ್ಟಡಗಳಿದ್ದಾವೆ ಇಲ್ಲಿ. ಪ್ರತಿಯೊಂದು ಕಟ್ಟಡಕ್ಕೂ ಹೋಗಿ ಪ್ರತಿ ವಿದ್ಯಾರ್ಥಿಗಳನ್ನು ಮಾತಾಡಿಸ್ಕೊಂಡು ಹೋಗುವಂಥ ಒಂದು ಪರಿಪಾಠ ಅವರಲ್ಲಿ ಇತ್ತು. ಅಂಥ ಬಹಳಷ್ಟು ಮಕ್ಕಳನ್ನು ಪ್ರೀತಿಸುವಂಥ ಒಬ್ಬ ಶಿಕ್ಷಣ ತಜ್ಞ ನಾವಿವತ್ತು ಅವರನ್ನು ಕಳ್ಕೊಂಡಿದ್ದೇವೆ. ಹುಟ್ಟಿದ ಮನುಷ್ಯ ಒಮ್ಮೆ ಸಾಯಲೇಬೇಕು. ಆದ್ದರಿಂದ ಅವರ ಕುಟುಂಬದವರಿಗೆ ನಷ್ಟ ಆಗಿದೆ, ಪೂಜ್ಯ ಕಾವಂದರ ಶಿಕ್ಷಣ ಸಂಸ್ಥೆಗಳಿಗೆ ನಷ್ಟ ಆಗಿದೆ. ಈ ಎಲ್ಲ ನಷ್ಟವನ್ನು ತುಂಬುವಂಥದ್ದಾಗಬೇಕು. ಇವತ್ತು ಅವರ ಕುಟುಂಬದವರಿಗೆ ಅವರ ಅಗಲುವಿಕೆಯ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ದೇವರು ಕೊಡಲಿ. ಮತ್ತು ಅನೇಕ ಜನ ಅವರ ಶಿಷ್ಯರು ಇವತ್ತು ಆ ಒಂದು ನೋವನ್ನು
ಅನುಭವಿಸ್ತಾ ಇದ್ದಾರೆ, ಅವರ ಕುಟುಂಬಿಕರು ಅನುಭವಿಸ್ತಾ ಇದ್ದಾರೆ. ಎಲ್ರಿಗೂ ನಮಗೆಲ್ರಿಗೂ ಆ ಒಂದು ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು, ಅವರ ಮಕ್ಕಳು ಒಬ್ಬಳೇ ಮಗಳು ಮತ್ತು ಅಳಿಯ ಅವರು ಕೂಡ ವಿದೇಶದಲ್ಲಿ ಬಹುಶಃ ಇರೋದರಿಂದ ಇವತ್ತು ಅವರ ಕುಟುಂಬಕ್ಕೆ ಭಾಳಷ್ಟು ಸಂಕಟದ ಸಂದರ್ಭ. ಈ ಸಂದರ್ಭ ನಾವೆಲ್ಲ ಅವ್ರ ಜೊತೆ ಇರ್ತೇವೆ ಅನ್ನುವಂಥ ಹೇಳಿಕೆಯೊಂದಿಗೆ ಭಗವಂತ ಅವರಿಗೆ ಇನ್ನೊಮ್ಮೆ ನಾನು ಪ್ರಾರ್ಥಿಸುವುದು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಅಂತೇಳಿ ಅವರಿಗೆ ನುಡಿದ ನಮನವನ್ನು ಸಲ್ಲಿಸ್ತೇನೆ. ನೋಟರಿ ವಕೀಲ ಶ್ರೀ BK ಧನಂಜಯ ರಾವ್ ಸರ್ ಅವರು SDM ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿಯೂ ಆಗಿರುವ ಇವರು ಗುರುಗಳ ಕುರಿತಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಗೌರವ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತರೆ, ನಾನು ಹೆಚ್ಚು ಮಾತುಗಳನ್ನು ಆಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಪ್ರಭಾಕರ ಅಂತ ಹೇಳಿದರೆ ಸೂರ್ಯ ಅಂತ ಅರ್ಥ. ಪ್ರೊಫೆಸರ್ S. ಪ್ರಭಾಕರ್ ಅವರನ್ನು ನಾನು ಯಾವ ರೀತಿ ಕಂಡುಕೊಂಡಿದ್ದೇನೆ ಅಂತ ಹೇಳಿದರೆ, ಸಮಾಜದಲ್ಲಿ, ದೇಶದಲ್ಲಿ ಅಥವಾ ವಿದೇಶಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತನ್ನ ಜೀವನ ಮೌಲ್ಯಗಳಿಂದ ಎಲ್ಲ ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಿಸಿದಂತಹ ಒಬ್ಬ ಪ್ರಭಾಕರ ಅಂತ ಇದ್ದರೆ, ಸೂರ್ಯ ಅಂತ ಇದ್ದರೆ, ಅದು ನನ್ನ ಗುರುಗಳಾದಂತಹ ಪ್ರೊಫೆಸರ್ S. ಪ್ರಭಾಕರ್ ಅವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶ್ವದಲ್ಲಿ ಪ್ರತಿಯೊಂದು ಕಾರ್ಯಗಳಿಗೂ ಚಾಲನೆ ಕೊಡುವಂತಹ ಏಕಮಾತ್ರ ಶಕ್ತಿ ಅಂತಿದ್ದರೆ ಅದು ಸೂರ್ಯ. ಹಾಗೆ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸಿದಂತಹ, ಜೀವನವನ್ನು ಕಟ್ಟಿಕೊಟ್ಟಂತಹ, ಈಗಲೂ ಜೀವನವನ್ನು ನಡೆಸಲಿಕ್ಕೆ ಪ್ರಭೆಯನ್ನು ತುಂಬುತ್ತಾ ಇರುವಂತಹ, ತೇಜೋಮಯರಾಗಿ ಸದಾಕಾಲ ನಮ್ಮ ಹೃದಯಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾಗಿರುವಂತಹ ಆ ಸೂರ್ಯನೇ ಪ್ರೊಫೆಸರ್ S. ಪ್ರಭಾಕರ್ ಅವರು. ಅವರ ದೈಹಿಕವಾದಂತಹ ಕಾಯ ಇವತ್ತು ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ಈ ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ, ಹೃದಯದಲ್ಲಿ ಪ್ರೊಫೆಸರ್ S. ಪ್ರಭಾಕರ್ ಅವರ ಜೀವನ ಮೌಲ್ಯಗಳು ಶಾಶ್ವತವಾಗಿ ಇರುತ್ತದೆ ಅಂತ ಹೇಳುವಂಥದ್ದೇ ನನ್ನ ಭಾವನೆ. ಈ ಸಂದರ್ಭದಲ್ಲಿ ಎಲ್ಲ ಶಿಷ್ಯರು ನಾವು ನುಡಿ ನಮನಗಳೊಂದಿಗೆ ಒಬ್ಬ ಗುರುವಿಗೆ ಏನನ್ನು ಸಾಧಿಸ್ಬೋದು, ಏನನ್ನು ನೀಡ್ಬೋದು ಅಂತ ಹೇಳಿದರೆ, ಇವತ್ತು ನಮ್ಮನ್ನು ಮನುಷ್ಯರಾಗಿಸಿದಂತಹ, ನಮ್ಮೆಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ಏನನ್ನು ಸಾಧನೆಗಳನ್ನೆಲ್ಲ ಮಾಡಿದ್ದೇವ, ಇಲ್ಲಿ ಬಹಳಷ್ಟು ಜನ, ಬಹಳಷ್ಟು ಹಿರಿಯರು, ಸಾಧಕರು ನಾವೆಲ್ಲರೂ ಬಂದಿದ್ದೇವೆ. ಈ ನಮ್ಮ ಸಾಧನೆ ಹೇಳುವಂತಹ, ನಮ್ಮ ಸಾಧನೆ ಹೇಳುವ ಪುಷ್ಪಗಳನ್ನು ಇವತ್ತು ಪ್ರೊಫೆಸರ್ S. ಪ್ರಭಾಕರ್ ಅವರಿಗೆ ನಾವು ನಮನದ ರೀತಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಗುರುಗಳೇ, ಸಾಧನೆಗಳು ನಿಮ್ಮಿಂದಾಗಿ ಮೂಡಿ ಬಂದಿದೆ. ನಾವು ನಿಮ್ಮಿಂದರಾಗಿ ಮಗುವಾಗಿದ್ದವ ಮನುಷ್ಯನಾಗಿದ್ದೇನೆ, ಸಮಾಜಕ್ಕೆ ಏನಾದರೂ ಕೊಡುವಂತಹ ಶಕ್ತಿಯನ್ನು ಹೊಂದಿದ್ದೇನೆ. ಗುರುಗಳೇ, ಬೇರೆ ಏನನ್ನೂ ನಾನು ಹೇಳ್ತಾ ಇಲ್ಲ. ನಮ್ಮ ಬದುಕೆಂಬಂತಹ, ಸಾಧನೆ ಎಂಬಂತಹ ಪುಷ್ಪಗಳನ್ನು ಎರಡೂ ಕೈಗಳನ್ನು ಹಿಡಿದು ತಮಗೆ ಅರ್ಪಿಸ್ತಾ ಇದ್ದೇವೆ. ಬೇರೆ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮಗಳಿಗೆ ತಂದೆಯನ್ನು ಕಳೆದುಕೊಂಡಂತಹ ಆ ನೋವು ಅತ್ಯಂತ ದೊಡ್ಡದು. ಮೊಮ್ಮಗಳಿಗೆ ಅಜ್ಜನನ್ನು ಕಳೆದುಕೊಂಡಂತಹ ನೋವು ಅದು ಅಗಾಧವಾದದ್ದು. ಅಳಿಯನಿಗೆ ಮಾವನನ್ನು ಕಳೆದುಕೊಂಡಂತಹ ನೋವು ಅತ್ಯಂತ ಖೇದಕರವಾದದ್ದು. ಒಂದು ಕುಟುಂಬಕ್ಕೆ ಮಾರ್ಗದರ್ಶಕರನ್ನು ಕಳೆದುಕೊಂಡಂತಹ ನೋವು ಅದು ತುಂಬಲಾರದ್ದು. ಇವುಗಳನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಭಗವಂತನಲ್ಲಿ ಪ್ರಾರ್ಥಿಸುವುದಿಷ್ಟೇ, ಆ ನೋವನ್ನು ಮರೆಸುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ. ಖಂಡಿತವಾಗಿಯೂ ಕಣ್ಣಾಲಿಗಳು ತುಂಬಿ ಬರ್ತದೆ, ಹೃದಯ ಗದ್ಗದಿತವಾಗ್ತದೆ. ಆದರೆ ಸಮಯ ಕಳೆದಂತೆ ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸುವುದರ ಮೂಲಕ ಅವರ ಜೀವನವನ್ನು ಸಾರ್ಥಕ್ಯಗೊಳಿಸಬೇಕಾದದ್ದು ನಮ್ಮ ಕುಟುಂಬದವರ, ಶಿಷ್ಯಕೋಟಿಯ ಕರ್ತವ್ಯ ಅಂತ ತಿಳ್ಕೊಳ್ತಾ, ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಭಗವಂತ ಕುಟುಂಬ ವರ್ಗದವರಿಗೆ ನೀಡಲಿ ಹೇಳುವಂತಹ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಮಾತು ಕಲಿಸಿದ, ಬದುಕಿನ ಕಲೆಯನ್ನು ಕಲಿಸಿದ, ಮನುಷ್ಯನಾಗಿಸಿದಂತಹ ನನ್ನ ಗುರುಗಳಿಗೆ
ನನ್ನ ಈ ಮಾತುಗಳನ್ನು ನುಡಿನಮನದ ರೀತಿಯಲ್ಲಿ ಸಮರ್ಪಿಸ್ತಾ ನನ್ನ ಗುರುಗಳ ಆತ್ಮ ಸ್ಥಿರಸ್ಥಾಯಿಯಾಗಲಿ, ಅವರ ಜೀವನದ ಆದರ್ಶ, ಅವರದ ಮಾತು, ಅವರ ಮೌಲ್ಯಗಳು ನಮ್ಮ ಜೀವನಕ್ಕೆ ಆದರ್ಶವಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮಸ್ಕಾರ. ಮಾಡದೆ ಸತ್ತರೆ ಸಾವಿಗೆ ಅವಮಾನ ಅನ್ನುವ ಮಾತಿದೆ. ಪ್ರೊಫೆಸರ್ ಎಸ್ ಪ್ರಭಾಕರ್ ಸರ್ ಅವರು ಆದರ್ಶವಾಗಿ ಬದುಕಿದವರು, ಸಾಧನೆ ಮಾಡಿ ಇದೀಗ ಸಾಹಿತ್ಯ ಪದವಿ ಸೇರಿದವರು. ಈ ಹಿನ್ನೆಲೆಯಲ್ಲಿ ಅವರ ಪ್ರೀತಿಯ ಅಳಿಯ ಡಾಕ್ಟರ್ ನರೇಂದ್ರ ಅಳದಂಗಡಿಯವರು ಇದೀಗ ತಮ್ಮ ಮಾವನ ಕುರಿತಾದಂತಹ ಆದರ್ಶದ ನೆನಪುಗಳನ್ನು ಹಂಚಿಕೊಳ್ಳಬೇಕೆಂದು ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಕಾವಂದರ ದಂಪತಿಗಳಿಗೆ ಮತ್ತು ಎಲ್ಲ ಹಿರಿಯರಿಗೂ ಇಲ್ಲಿ ಅವರ ಮೇಲಿನ ಗೌರವದಿಂದ ಬಂದಂಥ ನಿಮ್ಮೆಲ್ಲರಿಗೂ ವಂದಿಸುತ್ತಾ ಎರಡು ಮಾತಾಡ್ತೇನೆ. ನನಗೆ ಮುಂಚೆ ಮಾತಾಡಿದವರಾಗೆ ಅನುಭವ ಇಲ್ಲ ಮಾತಾಡಲಿಕ್ಕೆ, ಆದರೂ ಐ ವಿಲ್ ಎಕ್ಸ್ಪ್ಲೈನ್ ಮೈ ಓನ್ ಎಕ್ಸ್ಪೀರಿಯನ್ಸ್. ನಮ್ಮ ತಂದೆಯವರು ಮತ್ತು ಪ್ರೊಫೆಸರ್ ಎಸ್ ಪ್ರಭಾಕರ್ ಮಾವಜಿಯವರು ಒಟ್ಟಿಗೆ ಸುರಾಲ ಅರಮನೆಯಲ್ಲಿ ಬೆಳೆದವರು. ನಮ್ಮ ತಂದೆಯವರು ಅವರಿಗಿಂತ ಹಿರಿಯರು. ಆದರೆ ನಾವು ಚಿಕ್ಕದಿರುವಾಗ ಅವ್ರನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರು ಅಮ್ಮನವರೆಲ್ಲ, ಅವರಾಗೆ ಓದಿ ಮುಂದೆ ಬರಬೇಕು ಜೀವನದಲ್ಲಿ, ಹಿರಿಯರ ಆಸ್ತಿಗೆ ಡಿಪೆಂಡ್ ಆಗಬೇಡ, ನಿನ್ನಷ್ಟಕ್ಕೆ ನೀನೇ ಪ್ರಭಾಕರ್ರಾಗೆ ಮುಂದೆ ಬರಬೇಕು ಜೀವನದಲ್ಲಿ ಅಂತ. ಸೊ ದ್ಯಾಟ್ ವಾಸ್ ದೇರ್ ಮನಸ್ಸಿನಲ್ಲಿ. ನಾನು ಅವರ 2 ವರ್ಷ ಅವರ ಸ್ಟೂಡೆಂಟು ಆಗಿದ್ದೆ, 2 ವರ್ಷ ಸಿದ್ಧವನದಲ್ಲಿಯೂ ಇದ್ದೆ. ಹಾಗೆ ಅವರನ್ನು ಕಂಡ್ರೆ ಭಾಳ ಹೆದರಿಕೆ ಹೇಳಿದರೆ ಅವರು ಮೇಲೆ ಮಾಳಿಗೆಯಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಕೆಳಗಿನ ಮಾಳಿಗೆಯಲ್ಲಿ ತಪ್ಪಿಸಿ ಹೋಗ್ತಿದ್ವಿ. ಮತ್ತು ಮೆಡಿಕಲ್ ಕಾಲೇಜ್ ಸೇರಿದ ಮೇಲೆ ಒಂದು ಐ ಥಿಂಕ್ 3rd ಇಯರ್ ಇರಬೇಕು ನಾವು. ಆಗ ಅವರು ಎಂಥದ್ದು ನ್ಯಾಷನಲ್ ಕಾನ್ಫರೆನ್ಸ್ ಎಂಥದ್ದು ವ್ಯಾಲ್ಯೂನಲ್ಲಿ ಆಯಿತು. ಅದಕ್ಕೆ ಬಂದರು. ಅವ್ರ ಹತ್ರ 2 ಬ್ಯಾಗ್ ಇತ್ತು, ಒಂದು ರೆಕಾರ್ಡು, ಒಂದು ಹೀಗೆ. ಒಂದು ಕೊಡಿ ಮಾವಜಿ ಹಿಡ್ಕೊಳ್ತೇನೆ, ಬಟ್ ಹಿ ನೆವರ್ ಆಫರ್ಡ್ ಮೀ. ಆಗ ಸ್ವಲ್ಪ ಫ್ರೆಂಡ್ಶಿಪ್ ಆದಾಗೆ ಆಯಿತು. ಅಂದರೆ ಏನು ಮಾಡಿ ಕೇಳಿದ್ರು ಬ್ಯಾಗ್ ಕೊಡೋದಿಲ್ಲ ಹಿಡ್ಕೊಳ್ಳಿಕ್ಕೆ, ಅವರು ಹಿಡ್ಕೊಂಡು ಹೋದರು 2. ಮಸ್ತು ಫ್ಯಾಮಿಲಿ ಮ್ಯಾನು. ನಾನು ಇಷ್ಟು ವರ್ಷ ಅವ್ರ ಹತ್ರ ಭಾಳ ಹತ್ರದಿಂದ ಇದ್ದೇನೆ, 14 ವರ್ಷದಿಂದ ಅವ್ರನ್ನ ಒಳ್ಳೆ ಗೊತ್ತುಂಟು. ಒಂದು ದಿವಸ ಅವರ ಹೆಂಡತಿ ಹತ್ರ ಅಥವಾ ಮಕ್ಕಳ ಹತ್ರ ಒಂದು ಜೋರು ಮಾಡಿ ಮಾತಾಡೋದಿದ್ದು ಅಂತ ನಾನು ನೋಡಲಿಲ್ಲ. ಮತ್ತು ಅವ್ರದ್ದು ಅನ್ಕಂಡೀಷನಲ್ ಲವ್ ಟುವರ್ಡ್ಸ್ ಕ್ಷೇತ್ರ ಧರ್ಮಸ್ಥಳ ಮತ್ತು ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಫ್ಯಾಮಿಲಿ ಮಟ್ಟಿಗೆ ಒಂದು ಅದಕ್ಕೆ ಕಂಡೀಷನೇ ಇಲ್ಲ, ಹೊತ್ತು ಅದು ಏನಿಲ್ಲ. ಅದು ಅಷ್ಟು ಒಂದು ಪ್ರೀತಿ ಅಂತ ಹೇಳಿದರೆ ಯಾವಾಗಲೂ ಹೇಳಿಕ್ಕಿತ್ತು. ಹಾಗೆ ಯಾವ ನಮನಿ ಇದ್ವಿ ನಾವು ಬೆಂಗಳೂರಲ್ಲಿರುವಾಗ ಹಾಗೆ ಅಂತ ಸಂತೋಷದಲ್ಲಿ. ಹಾಗೆ ಮತ್ತೊಂದು ವಿಷಯ ಹೇಳ್ತಿದ್ದಿರೋ, ನನಗೆ ಸಾಧಾರಣ ನಾನು ಕಾಲೇಜ್ ಆಗುವಷ್ಟೊತ್ತಿಗೆ ಯಶನ್ನು ಟ್ರೈನ್ ಮಾಡಬೇಕು ಹಾಗೆ. ಐ ವಾಸ್ ವೆರಿ ಪ್ರೌಡ್ ಆಫ್ ಯಶ ಅಣ್ಣ ಅಂತ ಹೇಳಿದರೆ ಅಷ್ಟು ಪ್ರೀತಿ. ಆವಾಗಲೂ ಹೇಳಲಿಕ್ಕಂತು, ನಾನು ಬ್ಯಾಟನ್ ಹ್ಯಾಂಡ್ ಮಾಡುವಾಗ ದ್ಯಾಟ್ಸ್ ಒನ್ ಆಫ್ ದ ಲೀಡರ್ಶಿಪ್ ಸ್ಕಿಲ್ಸ್, ಐಡೆಂಟಿಫೈಯಿಂಗ್ ದ ರೈಟ್ ಪರ್ಸನ್ ಟು ಹ್ಯಾಂಡ್ ಓವರ್ ದ ಬ್ಯಾಟನ್ ಅಂತ ಹೇಳಿದಾಗೆ. ಸೊ ಈ ವಾಸ್ ವೆರಿ ವೆರಿ ಪ್ರೌಡ್ ಆಫ್ ಹ್ಯಾಂಡಿಂಗ್ ಓವರ್ ದ ಬ್ಯಾಟನ್ ಟು ಯಶಣ್ಣನಿಗೆ. ಹಾಗೆ ಮತ್ತು ಎಲ್ಲ ಮುಂಚಿನವರು ಹೇಳಿದರು ಹಾಗೆ. ಕಡೆಗೆ ಆಗುವಾಗ ಸಾಧಾರಣ ನಾನು ಫೈನಲ್ ಇಯರ್ ಮೆಡಿಸಿನ್ MD ಮಾಡೋ ಅಷ್ಟೊತ್ತಿಗೆ ನಾವು ಆ ಗುರು ಶಿಷ್ಯನಿಗೆ ಇದ್ದಂಥ ಹೆದರಿಕೆ ಅಥವಾ ರಿಸರ್ವೇಷನ್ಸ್ ಏನಿತ್ತು ಅದೆಲ್ಲ ಹೋಗಿ ಮತ್ತೆ ಫ್ರೆಂಡ್ ಆದರು. ಕಡೆಗೆ ನಾವು ಮದುವೆ ಆಗ್ಲಿಕ್ಕೆ ಮುಂಚೆನೇ ಭಾಳ ಒಳ್ಳೆ ಫ್ರೆಂಡಿನ ಹಾಗೆ ಯಶಣ್ಣ ನಾವು ಅವರೆಲ್ಲ ಒಟ್ಟಿಗೆ ಹಾಲಿಡೇಗೆ ಹೋಗ್ತಿದ್ವಿ. ಹಾಗೆ ಆ ಗುರು ಶಿಷ್ಯನೊಂದು ಸಂಬಂಧವೇ ಕಳೆದು ಹೋದಾಗೆ. ಸೊ ಇಷ್ಟೇ ಹೇಳಿ, ನೀವು ತೋರಿಸಿದ ಪ್ರೀತಿಗೆ ಎಲ್ಲರಿಗೂ ಫ್ಯಾಮಿಲಿ ಪರವಾಗಿ ನಮಸ್ಕಾರ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಇದರಲ್ಲಿ ಭಾಗವಹಿಸಿ ನುಡಿನಮನ ಸಲ್ಲಿಸಿದ ಪೂಜ್ಯ ಕಾವಂದರಿಗೆ, ಮಾತೃಶ್ರೀ ಅಮ್ಮನವರಿಗೆ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಮಾನ್ಯರಿಗೂ ಕೂಡ ವಂದನೆಗಳು. ಹಾಗೆಯೇ ಪ್ರೊಫೆಸರ್ ಅವರ ಮೇಲಿನ ಅಭಿಮಾನ ಮತ್ತು ಗೌರವಗಳಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದ ಸರ್ವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಎಲ್ಲ ಸಭಾಸದರಿಗೂ ಕೂಡ ಪೂಜ್ಯ ಪ್ರಭಾಕರ್ ಸರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದಕ್ಕೆ ಅವಕಾಶವಿದೆ.
ಬಳಿಕ ತೆರಳುವಾಗ ಪಾನೀಯವನ್ನು ಸ್ವೀಕರಿಸಿ ತೆರಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ.